ದಳಪತಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಜು. ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳು ತಮ್ಮದೇ ಆದ ರೀತಿಯಲ್ಲಿ ತಯಾರಿ ಮಾಡಿಕೊಳ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಜೆಡಿಎಸ್ ತಮ್ಮ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯನ್ನ ಮೊನ್ನೆಯಷ್ಟೇ ಮಾಡಿದೆ. ಇದರ ಬೈಂದೂರು ಕ್ಷೇತ್ರದ ಅಭ್ಯರ್ಥಿಯಾದಂತಹ ರವಿ ಶೆಟ್ಟಿ ಅವರು ನಮ್ಮ ಜೊತೆ ಇವತ್ತು ನೇರ ಪ್ರಸಾರದಲ್ಲಿ ಇದ್ದಾರೆ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಈ ಬಗ್ಗೆ ತಿಳಿಸಬಹುದು. ನಮ್ಮ ಕೆಳಗಂಡಂತಹ ನಂಬರ್ಗೆ ಕರೆ ಮಾಡಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ರವಿ ಶೆಟ್ಟಿ ಅವರನ್ನ ಸ್ವಾಗತಿಸೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. 126 ಜನರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಬೈಂದೂರು ಕ್ಷೇತ್ರದಿಂದ ತಮ್ಮ ಹೆಸರು ಕೂಡ ಇದೆ. ಬಹುಶಃ ಮಲೆನಾಡಿನಿಂದ ಬಂದವರು ಅನ್ಸುತ್ತೆ ನೀವು. ಸೊ ಕರಾವಳಿ ಜನರು ನಿಮ್ಮನ್ನ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ? ನಾನು ಮಲೆನಾಡಿನಿಂದ ಬಂದವನಲ್ಲ. ನಾನು ಮೂಲತಃ ಕುಂದಾಪುರ ತಾಲೂಕಿನವನೇ, ಹಾಲಾಡಿಯವನು. ಬಟ್ ನಾನು ಸ್ವಲ್ಪ ದಿನಗಳ ಕಾಲ ನನ್ನ ಅಜ್ಜಿ ಮನೆಯಲ್ಲಿ ಮಲೆನಾಡಿನಲ್ಲಿದ್ದೆ. ತುಂಬ ನನ್ನ ಒಂದು ಸಾಮಾನ್ಯ ಬಾಲ್ಯಗಳನ್ನು ಕಳೆದಿರುವಂಥ ದಿನ ಅದೇ. ನನ್ನ ಮೂಲತಃ ಕರಾವಳಿ, ಆದ್ದರಿಂದ ಕರಾವಳಿ ಜನ ಮತ್ತು ಸಂಘಟನೆ ಈ ಒಂದು ವಿಷಯದಲ್ಲಿ ಇಲ್ಲಿ ಒಂದು 5 ವರ್ಷದಿಂದ ನಮ್ಮ ಉಡುಪಿಯ ಜಿಲ್ಲಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಕರಾವಳಿಗರಿಗಾಗಿ ಹೋರಾಟಗಳು ನಡೆಸಿದ್ದೀನಿ. ಭಾಳಷ್ಟು ಒಂದು ಅದಕ್ಕೆ ಬೇಕಾದ ಒಂದು ಜನಗಳಿಗೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಲಿಕ್ಕಾಗಿ ಶ್ರಮಿಸಿದ್ದೀನಿ. ಹಾಗಾಗಿ ಅದು ಆ ಕ್ಷೇತ್ರಕ್ಕೆ ನಾನು ಹೋಗಿರೋದಲ್ಲ, ಜನನೇ ಕರ್ಕೊಂಡು ಹೋಗಿರೋದು. ಹಾಗಾಗಿ ಈ ಮಾತನ್ನ ಜನನೇ ಆನ್ಸರ್ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಇಲ್ಲಿಗೆ ನಾನು ಕೂತ್ಕೊಳ್ಳಿಕ್ಕೆ ಕಾರಣನೂ ಆ ಜನ. ಹಾಗಾಗಿ ಅವರ ಒಂದು ಆಶೀರ್ವಾದ. ಬಹುಶಃ ಈಗ ಕಾರ್ಮಿಕರ ಸಂಘಟನೆಯಲ್ಲಿದ್ರಿ, ಕನ್ನಡ ಪರ ಸಂಘಟನೆಯಲ್ಲಿದ್ರಿ. ಸೊ ಎಲ್ಲ ಒಂದು ಸಂದರ್ಭದಲ್ಲೂ ಕೂಡ ಜನರ ಸೇವೆಯೇ ನನ್ನ ಮುಖ್ಯ ಧ್ಯೇಯ ಅಂತಿದ್ರಿ. ಹಾಗೇನೆ ಯಾವುದೋ ಒಂದು ರಾಜಕೀಯ ಪಕ್ಷದವನಲ್ಲ, ಜನರ ಸೇವೆಯನ್ನ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ. ಸೊ ಸಡನ್ ಆಗಿ JDSಗೆ ಹೋಗ್ಲು ಕಾರಣ ಇಲ್ಲ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾನು ನಿಜವಾಗೂ ರಾಜಕೀಯನ ಸ್ವಲ್ಪ ವಿರೋಧಿಸ್ತಾ ಇದ್ದವನೇ. ಸ್ವಲ್ಪ ಅಲ್ಲ, ಸಾಮಾನ್ಯ ಹೆಚ್ಚು ಕಡಿಮೆ ವಿರೋಧಿಸ್ತಾ ಇದ್ದವನೇ. ಈಗ ಕೂಡ ರಾಜಕೀಯನ, ಕೆಟ್ಟ ರಾಜಕೀಯನ ಖಂಡಿತವಾಗಿ ವಿರೋಧಿಸ್ತೀನಿ. ಅದು ತಪ್ಪು ನಮ್ಮ ಪಕ್ಷದವರಾಗಿರ್ಲಿ ಅಥವಾ ಬೇರೆ ಪಕ್ಷದವರಾಗಲಿ, ಖಂಡಿತವಾಗಿ ವಿರೋಧಿಸ್ತೀನಿ. ಬಟ್ ಯಾಕೆ ರಾಜಕೀಯನ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೇವೆ. ನಾನು ಬಹಳಷ್ಟು ಕಡೆ ನೋಡಿದೆ, ನಾವು ಹೋರಾಟಗಳು ಮಾಡಿದವಾಗ ಕಾನೂನು ತಿದ್ದುಪಡಿ ಆಗ್ತದೆ, ಇಲ್ಲ ಅಂದ್ರೆ ಕಾನೂನು ತಿದ್ದುಪಡಿ ಆಗಲ್ಲ, ಇದು ಆಗುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಒಂದು ಬಿಲ್ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಜಸ್ಟ್ ನಿಮ್ಗೊಂದು ಉದಾಹರಣೆ ಅಂತ ಹೇಳಿದ್ರೆ, ನಮ್ಮ ಮಣಿಪಾಲ್ ಸರ್ಕಲ್ನಲ್ಲಿ ಹೈವೇ ರಸ್ತೆ ಹಾಳಾದವಾಗ ನಮ್ಮ ಹೋರಾಟಗಾರರೆಲ್ಲರೂ, ನಾವಾಗಿರ್ಬೋದು, ನಿತ್ಯಾನಂದ್ ಒಳಕಡ ಆಗಿರ್ಬೋದು, ಬಹಳಷ್ಟು ಜನ, ಅನ್ಸರ್ ಅಹಮದ್ ಅವರಾಗಿರ್ಬೋದು, ಅವರೆಲ್ಲರೂ ಸೇರಿ ಹೋರಾಟ ಮಾಡಿದ್ವಿ. ಇಡೀ ಕರ್ನಾಟಕದಲ್ಲೇ ನಿಮಗೆಲ್ಲೂ ರಾಷ್ಟ್ರೀಯ ಹೆದ್ದಾರಿಗಳು ರೆಡಿಯಾಗಿಲ್ಲ, ಮಣಿಪಾಲ್ನಲ್ಲಾಯ್ತು. ಅಂದ್ರೆ ಹೋರಾಟಕ್ಕೆ ಬೆಲೆ ಉಂಟು ಅಂತ ಆಯ್ತು. ಆ ಹೋರಾಟದ ಜೊತೆ ಆ ಮಾಡುವಂತ ಹೋರಾಟದ ಮನಸ್ಸಿನವರಿಗೆ ಅಧಿಕಾರ ಇದ್ದಿದ್ದೇ ಹೋದಾದ್ರೆ ಅಲ್ಲಿ ರಸ್ತೆ ಮೇಲೆ ಬೀಳುವಂಥದ್ದು ಅವಶ್ಯಕತೆ ಇಲ್ಲ. ತಕ್ಷಣವಾಗಿ ನಾವೇ ಆ ಕೆಲಸನ ಒಂದು ಮಾಡಬಹುದು ಅಥವಾ ಮಾಡಿಸಬಹುದು ಅನ್ನೋ ಉದ್ದೇಶಕ್ಕೆ, ಅಧಿಕಾರನೂ ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇದಕ್ಕೆ ರಾಜಕೀಯಕ್ಕೆ ಬಂದಿದ್ದೇನೆ. ಬಟ್ ರಾಜಕೀಯ, ನಾನು ಮಾಡುವ ರಾಜಕೀಯ ಯಾವ ರೀತಿ ಇರ್ತದೆ ಅಂದ್ರೆ, ಹೋರಾಟದ ಜೊತೆ ರಾಜಕೀಯ ಇರ್ತದೆ. ಹೇಗೆ ಅಂದ್ರೆ, ರಾಜಕೀಯದಲ್ಲಿ ಜನರಿಗೆ ಬೇಕಾದ ಸವಲತ್ತುಗಳು ಅಥವಾ ಇದಕ್ಕೆ ಏನಾದ್ರು ಬೇಕೋ ಅದನ್ನ ನನ್ನ ಅಧಿಕಾರ ಮತ್ತು ಹೋರಾಟ ನನ್ನ ಅಧಿಕಾರದಲ್ಲಿ ಇಲ್ಲದೇನೆ ಹೋರಾಟದ ಮುಖಾಂತರ ಜನರಿಗೆ ಕೊಡಿಸುವಂಥ ಕೆಲಸ ಕೂಡ ಖಂಡಿತವಾಗಿ ಮಾಡ್ತೇನೆ. ಮತ್ತೆ ಯುವ ಜನತೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಫೋನ್ಗಳಲ್ಲಿ 3G 2G 4G ಹೀಗೆ ಒಂದೊಂದು G ಆ್ಯಡ್ ಆಗ್ತಾ ಇದೆ. ಇವಾಗ 10G ವರೆಗೂ ಬಂದಿದೆ ಅನ್ಸುತ್ತೆ ಅಲ್ವಾ? ಸೊ ಅಷ್ಟಾಗಿದೆ. ಆದರೆ ರಾಜಕೀಯ ವಿಷಯದಲ್ಲಿ ಮಾತ್ರ ಓಲ್ಡ್ ಜಿನೇ ಇದೆ. ಇನ್ನು ಯಾಕೆ ಅದು ಅಪ್ಡೇಟ್ ಆಗುದಿಲ್ಲ? ಇವತ್ತು ರಾಜಕೀಯನ ಹೊರಗಡೆ ನಿಂತು ನಾವು ಜೋರ್ ಮಾಡ್ತಾ ಇದ್ದೇವೆ, ನಿಜ, ನಾನು ಜೋರ್ ಮಾಡುವವನೇ. ಆದ್ರೆ ನಾವೆಲ್ಲರೂ ಆ ಜೋರ್ ಮಾಡುವ ಮನಸ್ಥಿತಿಯವರೆಲ್ಲರೂ, ರಾಜಕೀಯ ಕೊಳಕು ಅನ್ನುವ ಒಂದು ಮನಸ್ಥಿತಿಯವರೆಲ್ಲರೂ ರಾಜಕೀಯಕ್ಕೆ ಬಂದದ್ದೇ ಹೋದಾದ್ರೆ ಆ ರಾಜಕೀಯ ಸ್ವಚ್ಛ ಆಗ್ತದೆ. ಆ ರಾಜಕೀಯನ ಸ್ವಚ್ಛತೆಯಿಂದ ಒಂದು ಜನರಿಗೆ ಬೇಕಾದ ಸೌಲಭ್ಯಗಳನ್ನ ನಾವು ಒದಗಿಸಿಕೊಡಬಹುದು. ಆ ಒಂದು ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿ ಆ ಸ್ಥಾನಕ್ಕೆ ಇಳಿದಿದ್ದೇನೆ. JDS ನಿಮ್ಗೆ ಈ ಎಲ್ಲಾ ಕಾರ್ಯಗಳನ್ನ ಮಾಡ್ಲಿಕ್ಕೆ ಬಿಡುತ್ತಾ? ಇಂಥ ಒಂದು ಪ್ಲಾಟ್ಫಾರ್ಮ್ ಕೊಡಬಹುದಾ? ನೋಡಿ ಇವರೇ, ನಾನು ಪ್ರಥಮವಾಗಿ ಮಾನ್ಯ ನಮ್ಮ ನಾಯಕರುಗಳನ್ನ ಇದು ಮಾಡಿದವಾಗ ಅವ್ರ ಹತ್ರ ನಾನು ಮೊದಲಿಗೆ ಹೇಳಿರೋದೇ ಈ ಮಾತು, ನನಗೆ ಯಾವುದೇ ಆದಂಥ ಬಂಧಗಳಿಲ್ಲ, ನಾನು ಜನರ ಸೇವೆಗಾಗಿ ಬಂದಿದ್ದೇನೆ, ಜನರು ಬೇಕು, ಜನರಿಗೆ ಕೆಲಸ ಮಾಡ್ಲಿಕ್ಕಾಗಿ ಬಂದಿದ್ದೇನೆ. ಇದಕ್ಕೆ ನೀವು ಅವಕಾಶ ಕೊಡಬೇಕು ಅಂತ ಹೇಳಿದಾಗ ಕುಮಾರಣ್ಣ ಹೇಳಿದ್ದು ಒಂದೇ, ನಮ್ಮ ಧ್ಯೇಯ ಕೂಡ ಅದೇ ಉಂಟು, ನೀವು ಮಾಡಿ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ನೀವು ಒಳ್ಳೆ ಕೆಲಸ ಮಾಡುವಾಗ ನಾವು ಯಾವುದೇ ಕಾರಣಕ್ಕೂ ಕೇಳುವುದಿಲ್ಲ, ನಿಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ನಿಮಗೆ ಸಪೋರ್ಟ್ ಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಮಾತು ಕೊಟ್ಟ ನಂತರವೇ ನಾನು ಅದಕ್ಕೆ ಧುಮುಕಿದ್ದೇನೆ. ಬಹುಶಃ ಬೈಂದೂರು ಕ್ಷೇತ್ರದಲ್ಲಿ ಈಗಾಗಲೇ ಶಾಸಕರಾದಂತಹ ಗೋಪಾಲ್ ಪೂಜಾರಿ ಇದ್ದಾರೆ, ಸಮರ್ಥ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಇವರ ಮಧ್ಯೆ ನಿಮ್ಮಂತಹ ಒಂದು ಯುವಕರು
ಯಾವುದೋ ಒಂದು ರೀತಿಯಲ್ಲಿ ಜನ ನಿಮ್ಮನ್ನ ಮೆಚ್ಚುತ್ತಾರ, ಜನ ನಿಮ್ಮನ್ನ ವೋಟ್ ಹಾಕ್ತಾರೆ ಅಂತ ಅನಿಸ್ತಾ ಇದೆಯಾ? ಆಗ್ತದೆ. ಯಾಕೆ ಬದಲಾವಣೆ ಆಗುದಿಲ್ಲ? ನೋಡಿ, ಇವಾಗಿನ ಶಾಸಕರು ಕೂಡ ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ, ಅವ್ರ ಬಗ್ಗೆ ಏನಿಲ್ಲ. ಅಥವಾ ಈಗ ಯಾವುದೇ ಪಕ್ಷದವರಾಗಿರ್ಬೋದು, ಎರಡೂ ಪಕ್ಷದವರು ಉತ್ತಮವಾದ ಕೆಲಸ ಮಾಡಿದ್ದಾರೆ, ಅವರಿಗಾದಂತ ಒಂದು ಕೆಲಸ ಮಾಡಿದ್ದಾರೆ. ಆದ್ರೆ ಜನ ಈಗ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಈಗ ಇವರಿಬ್ಬರದ್ದು ನೋಡಿದ್ದಾರೆ, ಆಡಳಿತವನ್ನು ನೋಡಿದ್ದಾರೆ. ಮೂರನೇವರಿಗೆ ಒಂದು ಅವಕಾಶ ಕೊಟ್ಟು ನೋಡೋಣ. ಮತ್ತೆ ನನ್ನ ಒಂದು ಹೋರಾಟನ ಈಗ ಆಲ್ರೆಡಿ ಒಂದು ಇಲ್ಲಿ ನಾನು ಉಡುಪಿಯಲ್ಲೇ 5 ವರ್ಷ ಆಗಿದೆ, ಒಟ್ಟು ಟೋಟಲ್ 15 ವರ್ಷ ನಾನು ಜನಗಳ ಸೇವೆಯಲ್ಲಿದ್ದೇನೆ. ಸೊ ಈ ರವಿ ಶೆಟ್ಟರಿಗೆ ಕೊಟ್ಟರೆ ಈ ರೀತಿ ಆಗಬಹುದು, ಈ ರೀತಿ ಮಾಡಬಹುದು ಅಂತ ಜನನೇ ನನ್ನಲ್ಲಿ ಕರ್ಕೊಂಡು ಬಂದಿರೋದಲ್ವಾ. ಯಾಕಂದ್ರೆ ನಾನು ರಾಜಕೀಯಕ್ಕೆ ಹೋಗ್ಬೇಕು ಅಥವಾ ರಾಜಕೀಯದಲ್ಲಿ ನಿಲ್ಬೇಕು ಅಂತಲ್ಲ. ಯಾಕಂದ್ರೆ ನಾನು 3 ತಿಂಗಳ ಹಿಂದೆ ನಾನು ರಾಜಕೀಯಕ್ಕೆ ಬಂದವನು. ರಾಜಕೀಯದಲ್ಲೂ ಯಾವ ರೀತಿ ಅಂದ್ರೆ ಉತ್ತಮವಾಗಿ ಇವಾಗ ಕೂಡ ನಾನು ಹೋದ್ರೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೋದ್ರೆ ಎಲ್ಲರೂ ಹೇಳೋದು, ರವಿ ಶೆಟ್ರೆ ನೀವು ಬಂದ್ರಿ ಸರ್, ನೀವು ಬಂದಿದ್ದು ಒಳ್ಳೇದಾಯ್ತು. ನನಗೆ ಈ ರಸ್ತೆಯಲ್ಲಿ ಒಂದು ಪ್ರಾಬ್ಲಮ್ ಇದೆ, ಇದಕ್ಕೊಂದು ಸೇತುವೆ ಆಗಿಲ್ಲ, ಇಲ್ಲಿ ಕುಡಿಯೋ ನೀರಿಲ್ಲ, ಇಲ್ಲಿ ಕರೆಂಟ್ ಬರ್ತಾ ಇಲ್ಲ, ಈ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ ನನಗೆ. ಅಂದ್ರೆ ಹಾಲಿ ಶಾಸಕರು ಹೋದಾಗ ಕೊಡಬೇಕಾದ ಕಂಪ್ಲೇಂಟ್ಸ್ಗಳು ನಾನು ಹೋದಾಗ ಸಿಗ್ತದೆ. ಅಂದ್ರೆ ಅವ್ರಿಗೆ ಗೊತ್ತಿದೆ, ಇವರು ಅಟ್ಲೀಸ್ಟ್ ಏನಾದ್ರು ಮಾಡಿ ಹೋರಾಟ ಮಾಡಿ ಆದ್ರೂ ಇದನ್ನ ಕೊಡಿಸ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಬರ್ತಾ ಇದ್ದಾರೆ. ಅವರಿಗೆ ನಿಜವಾಗೂ ನ್ಯಾಯ ನಾವು ಕೊಡಲೇಬೇಕು. ನಾನು ಯುವಕರಿಗೆ, ನಾನು ಈಗಲ್ಲ ಬಹಳ ಇದರಿಂದ ಯುವ ರಾಷ್ಟ್ರದಲ್ಲಿ ಅದು ನನಗೊಂದು ಇದು ಕೂಡ ಬಿರುದು ಕೂಡ ನನ್ನ ಗೆಳೆಯರೆಲ್ಲ ಸೇರಿ ಕೊಟ್ಟಿದ್ದಾರೆ, ಯುವ ರಾಷ್ಟ್ರದ ಕನಸುಗಾರ ಅಂತ. ಕಾರಣ ಅಂದರೆ ಯುವಕರನ್ನು ನಾನು ಸೆಳೆದು ಇದನ್ನ ಬದಲಾವಣೆ, ಈ ನಡೀತಾ ಇರುವಂಥ ಕೋಮು ದುಳ್ಳರಿಗಳಿರ್ಬೋದು, ಗಲಾಟೆಗಳಿರ್ಬೋದು, ಪ್ರಚೋದನಕಾರಿ ಹೇಳಿಕೆಗಳಿರ್ಬೋದು. ಫೇಸ್ಬುಕ್ ವಾಟ್ಸಪ್ಪಲ್ಲಿ, ನನ್ನ ಫೇಸ್ಬುಕ್ನಲ್ಲಿ ನೋಡಿ, ಯಾವುದೇ ಒಂದು ಕೆಟ್ಟ ಹೇಳಿಕೆಗಳು ಕೂಡ ಬರುವುದಿಲ್ಲ ಇವತ್ತಿನವರೆಗೆ. ನೀವು ಅವತ್ತಿಂದನೂ ಗಮನಿಸಿ, ಯಾವುದೇ ಕೆಟ್ಟ ಸ್ಟೇಟ್ಮೆಂಟ್ಗಳು ಕೊಡೋದಾಗಿರ್ಬೋದು, ಅದು ಯಾರ ವ್ಯಕ್ತಿವಾಗಿ ಪರವಾಗೂ ಕೊಡಬಾರ್ದು. ಈಗ ಒಬ್ಬ ವ್ಯಕ್ತಿಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಮಾಡುವ ತಾಕತ್ತಿರ್ಬೇಕು ನನ್ನಲ್ಲಿ. ಹೀಗೆ ಮಾಡಿ ಅಂತ ಹೇಳಿದ್ರೆ ಹೇಳಬೇಕು ಅಂತ ಹೇಳಿದ್ರೆ ನನ್ನಲ್ಲಿ ನಾನು ಮಾಡಿ ತೋರಿಸ್ಬೇಕು. ಅದು ಮಾಡದೆ ಹೇಳುವುದಲ್ಲ, ನಾನು ಮಾಡ್ತೀನಿ ಅನ್ನೋದಲ್ಲ, ಮಾಡಿ ತೋರಿಸ್ಬೇಕು. ತೋರಿಸಿದ ನಂತರ ಜನ ಅದನ್ನ ಡಿಸೈಡ್ ಮಾಡ್ತಾರೆ, ಇವ್ರು ಸರಿ ಉಂಟಾ ಇವ್ರು ಸರಿ ಉಂಟಾ ಅಂತ ಹೇಳ್ಬಿಟ್ಟು. ಸೊ ಆದ್ರಿಂದ ಯುವ ಜನತೆಯನ್ನ ಆದಷ್ಟು, ಅವ್ರು ಯಾವ ಪಕ್ಷದಲ್ಲೇ ಇರಲಿ ಯಾವುದ್ರಲ್ಲೇ ಇರಲಿ, ಆದಷ್ಟು ಯುವ ಜನತೆ ಬರಲಿ, ರಾಜಕೀಯದಲ್ಲಿ ಬದಲಾವಣೆಗಳಾಗಲಿ. ಇವತ್ತು ಒಂದು ಕರೆ ಇದೆ ಸರ್. ರೈಟ್. ಹಲೋ, ನಮಸ್ತೆ. ತಮ್ಮ ಹೆಸರು? ಪೀರ್ ಮೊಹಮ್ಮದ್ ಅವರೇ, ಹೇಳಿ, ಏನ್ ಹೇಳ್ತೀರಾ? ಏನು ಹೊಸ ಅಭ್ಯರ್ಥಿಯಾಗಿ ಬೈಂದೂರು ಕ್ಷೇತ್ರಕ್ಕೆ ರವಿ ಶೆಟ್ಟಿ ಅವರು ಬಂದಿದ್ದಾರೆ, ಮಾತಾಡ್ತೀರಾ ಅವ್ರ ಜೊತೆ? ಸರ್ ನಮಸ್ತೆ. ಸರ್ ನಮಸ್ತೆ ಗುರುಳಾಯ್. ನಮಸ್ತೆ ಸರ್. ಹೊಸ ಅಭ್ಯರ್ಥಿಯಾಗಿ ಎಲ್ಲ ಹೊಸ MLA ಆಗಿ ಬರ್ಬೇಕಂತೇಳಿ ಮೊದಲು ಅವರಿಗೆ ಶಿಫಾರಸು, ನಿಮ್ಮೆಲ್ಲರ ಹಾರೈಕೆ ಸರ್. ಮೊದಲು ಅವರು ಸಾಧಾರಣ ಅವರು ಅಖಾಡಕ್ಕೆ ಇಳಿಯುವ ಮುಂಚೆ ನಮ್ಮ ಹತ್ರ ಕೇಳಿದ್ದಾರೆ, ಎಲ್ಲವೂ ಸರಿಯಾಗ್ತದೆ ಅಂತೇಳಿ ಅವರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ. ಇನ್ನು ಕೂಡ ಸಾಧ್ಯವಾಗ್ತದೆ ಅವರೊಟ್ಟಿಗೆ ನಾವು ಸಹಕಾರವನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಈ ಪಕ್ಷಗಳು ಎಲ್ಲ ರೀತಿ ಪಕ್ಷಗಳ ಜನರು ಹೊಸತನ ಬೇಕು ನಮ್ಗೆ. ಒಬ್ಬರೇ 10 ಸಲ 5 ಸಲ ಇರುವುದಕ್ಕಿಂತಲೂ ಪ್ರತಿಯೊಬ್ಬರಿಗೂ ಅಂತ ಒಂದು ಸನ್ನಿವೇಶಗಳು ಬರಬೇಕು. ಅದಕ್ಕೋಸ್ಕರ ಈ ಬಾರಿ ಅವರು ಬರಲೇಬೇಕು ಎಂಬುದು ನಮ್ಮ ತುಂಬಾ. ಖಂಡಿತ ಸರ್, ಖಂಡಿತ. ನಿಮ್ಮೆಲ್ಲರ ಸಹಕಾರ ಇದ್ರೆ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತವಾಗಿಯೂ ಸರ್. ಯಾಕಂದ್ರೆ ನೀವು ಸಾಕಿರ ಮಗ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯಾವುದೇ ಜಾತಿ ಧರ್ಮ ಅಥವಾ ಪಕ್ಷಾತೀತವಾಗಿ ನನಗೆ ಬಹಳಷ್ಟು ಜನ ವಿಶ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಅಂದ್ರೆ ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷದ ವಿಷಯ ಅದು. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಸದಾ ಇರ್ಲಿ ಸರ್, ನನ್ನ ಮೇಲೆ ಆಶೀರ್ವಾದ ಕೂಡ ಇರ್ಲಿ. ನನ್ನಾಗೆ ನಾನಂತೂ ನಿಮ್ಮ ಜೊತೆ ನಿಮ್ಮ ಬೆನ್ನಿನಿಂದ ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಧಾನಸೌಧಕ್ಕೆ ಬಿಟ್ಟು ಬರುವುದು ನಮಗೆ. ಖಂಡಿತ ಸರ್, ಖಂಡಿತ ಸರ್, ಖಂಡಿತ. ಎಸ್ ಧನ್ಯವಾದಗಳು ಪೀರ್ ಮೊಹಮ್ಮದ್ ಅವರೇ. ಪೀರ್ ಮೊಹಮ್ಮದ್ ಅವರು ಕಾಲ್ ಮಾಡಿ ಹೇಳಿದ್ರು ಹೊಸ MLA ಆಗಿ ಬರ್ಲಿ ಅಂತ ರವಿ ಶೆಟ್ಟಿ ಅವರು. ನೋಡಿ, ಈ ಒಂದು ಜನರ ಪ್ರೀತಿ ಇದೆಯಲ್ಲ, ಯಾಕೆಂದ್ರೆ ಅಲ್ಲಿ ನಾನು ಜನರಿಗೆ ಕೇಳಿದ್ದೀನಿ, ನೀವೇ ನನಗೆ ಪ್ರಚಾರಕರು ಅಂತ ಹೇಳ್ಬಿಟ್ಟು. ಬೇರೆ ಯಾರಿಗೆ ಆಗಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ನನ್ನ ಪರವಾಗಿ ಜನ ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಪ್ರಚಾರ ಮಾಡ್ತಾ ಇಲ್ಲ, ಜನ ಪ್ರಚಾರ ಮಾಡ್ತಾ ಇದ್ದಾರೆ. ಹೀಗೀಗೆ ಈ ಥರದ ವ್ಯಕ್ತಿ ಬರಬೇಕು ಅಂತ ಒಬ್ಬರಿಂದ ಒಬ್ಬರಿಗೆ ಹರಳಿ ಹೋಗ್ತಾ ಇದೆ ಬೈಂದೂರು ಕ್ಷೇತ್ರದಲ್ಲಿ. ಇವತ್ತು ನಾನು ಹೋಗ್ತಾ ಇರೋದು ಯಾರ ಮನೆಯಲ್ಲಿ ಸಮಸ್ಯೆ ಇದೆಯೋ ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೀನಿ. ಯಾವ ಜಾಗದಲ್ಲಿ ಸಮಸ್ಯೆ ಇದೆಯೋ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಹಲೋ ಹಲೋ, ನಮಸ್ತೆ ಸರ್. ತಮ್ಮ ಹೆಸರು? ವಿಶ್ವನಾಥ್ ಅಂತ ಹೇಳಿ. ವಿಶ್ವನಾಥ್ ಅವರು ಎಲ್ಲಿಂದ ಮಾತಾಡ್ತಿರೋದು? ನಾನು ಉಡುಪಿಯಿಂದನೇ. ಉಡುಪಿಯಿಂದ. ಎಸ್, ರವಿ ಶೆಟ್ಟಿ ಅವ್ರ ಜೊತೆ ಮಾತನಾಡ್ತೀರಾ? ಹೌದು ಸರ್. ನಮಸ್ತೆ ವಿಶ್ವನಾಥ್ ಅವರೇ. ಹೇಳಿ. ಏನ್ ಗೊತ್ತಾ ಸರ್, ಎಲ್ಲ ನಾನು ರಾಜಕೀಯದವನಲ್ಲ, ಆದ್ರೂ ನಾನು ಯೋಚನೆ ನಾವು ಪರಿಶಿಷ್ಟ ಪಂಗಡ SC ST ಅವರು ಒಂದೇ ಒಂದು ನಿಮ್ಮ ರಾಜ್ಯಕ್ಕೆ 3 ಪಕ್ಷದವರು ಕೂಡ ಒಂದೇ ಒಂದು SC ST ಗೆ ಇದು ಕೊಡಲ್ಲ ಅಭ್ಯರ್ಥಿ, ಅದು ಏನು ಕೊಡಲ್ಲ. ಯಾಕೆದು ಸರ್? ಹೌದು, ಒಂದು ಶೆಟ್ಟಿ, ಒಂದು ಪೂಜಾರಿ, ಒಂದು ಬಂಗೇರ,
ಹೌದು ಸರ್, ಇದು ಹೌದು ಸರ್. ಮೀಸಲು 3 ಇದಕ್ಕೆ ಬಿಟ್ರೆ ಒಂದೇ ಒಂದು ನಾನು ಅಪ್ರಿಷಿಯೇಟ್ ಮಾಡೋದು ಒಂದು ಸುಳ್ಯದಲ್ಲಿ ಸಂಗಾರಿಗೆ ಮಾತ್ರ, ಯಾಕೆ ಅವ್ರಿಗೆ ಮಾತ್ರ ಸೀಟ್ ಸಿಕ್ಕಿದೆ ಸರ್. ಇಲ್ಲ ನಾನು ಹೇಳ್ತಾ ಇರೋದು ಒಂದೇ ಸರ್. ಯಾಕೆಂದ್ರೆ ನಮ್ಮ ಏನು ನೀವೀಗ ಹೇಳಿದ್ರು ನಮ್ಮ SC ST ಏನಿದೆಯೋ ಅವರ ಯುವಕರು ನಿಮ್ಮಂತವರು ಸರ್ ಇನ್ನೂ ಆದಷ್ಟು ಮುಖ್ಯ ಎಷ್ಟು ನಾವು ನಮ್ಮನ್ನು ಕುಗ್ಗಿಸುವುದು ಎಲ್ಲ ಪಕ್ಷದವರು ಕುಗ್ಗಿಸುವುದು ಹೊರತು ಯಾರು ನಮ್ಮನ್ನು ಉದ್ಧಾರ ಮಾಡಿಲ್ಲ, ಇನ್ನೂ ಮಾಡುದಿಲ್ಲ ಗೊತ್ತು ನಮ್ಗೆ ಸರ್. ಮತ್ತೆ ಇಲ್ಲ ಈಗ ನೋಡಿ, ಯಾಕಂದ್ರೆ ನಾನು ಹೇಳೋದು ಕೇಳಿ, ನನ್ನ ಅನುಭವದ ಮಾತು ಹೇಳ್ತೀನಿ. ನನ್ನದೇ ಇದು ವಾಲ್ಮೀಕಿ ಯೋಜನೆ ನನ್ನದೇ ಒಂದು ಇದು ಸಬ್ಸಿಡಿ ಪಾಸ್ ಆದದನ್ನು ಇದೇ ನಮ್ಮ ಪಂಚಾಯತಿನ ನಾವು ಉಡುಪಿ ಅಂದ್ರೆ ನಾನು ನಮ್ಮ ಪ್ರಾಪರ್ ಇರೋದು ಬಂಟ್ವಾಳ. ಹೇಳಿ ಸರ್. ರಮಣತ ರೈ ಮಿನಿಸ್ಟ್ರಿ MLA ನನಗೆ ರಮಣತ ರೈ. ಸರಿ ಸರ್. ನಮ್ಮ ಪಂಚಾಯತಿನವನೇ ನಿಮ್ಮ ಒಬ್ಬ ಕಾಂಗ್ರೆಸ್ಸಿನವ ಯಾರ್ಯಾರಲ್ಲ ಶೆಟ್ಟಿ ಒಬ್ಬ. ನಾನು ಅಲ್ಲಿಂದ ಇಲ್ಲಿ ತನಕ ನಾನು ಅವನ ಮನೆಗೆ ಬಂದ್ರು ನಾನು ರೇಟ್ ಅಂತ ಕಳಿಸಿದೆ. ನನ್ನ ಮನೆಗೆ ಅದು ಮನೆ ಅಡಿಗೆಯನ್ನು ಹಾಕಿಸಬೇಡ ಅಂತ ಹೇಳಿ ಎಲ್ಲ ರಾಜಕೀಯದವರು. ನನ್ನ ಬಂಟ್ವಾಳ ಕ್ಷೇತ್ರದಲ್ಲಿ JDS ಇಲ್ಲ, ಓಕೆ ಅದೆಲ್ಲ ಹೇಳುದು. ನಾನು ಹೇಳ್ತಿದ್ದೀನಿ ಎಲ್ಲಾ ರಾಜಕೀಯದವರು ಅವರವರ ಉದ್ಯೋಗ ಅವರವರ ಇದು ಮಾತ್ರ ಬೇಕು ಅವರಿಗೆ. ಇಲ್ಲ ಸರ್, ಇಲ್ಲ ಈ ತರದ ಒಂದು ಬದಲಾವಣೆಗಳನ್ನು ಮಾಡ್ಬೇಕನ್ನೋ ಉದ್ದೇಶಕ್ಕೆ ನನ್ನ ಕೈಲಾದ್ ನಾನು ಮಾಡ್ತೀನಿ ಅನ್ನೋದಕ್ಕೆ ನನ್ನ ಸೆಕ್ರೆಟರಿ ಅವರು ಕೂಡ ನಾನು SC ಇದು ಆಗಿದೆ. ಮತ್ತೆ ಕುಮಾರಣ್ಣ ಕೂಡ ಮೊನ್ನೆ ಘೋಷಣೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿಯ ಸ್ಥಾನವನ್ನು, ಒಂದು ಉಪಮುಖ್ಯಮಂತ್ರಿಯ ಸ್ಥಾನವನ್ನು ದಲಿತರಿಗೆ ನಾನು ಅದನ್ನು ದಲಿತ ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಈ ಇದರಲ್ಲಿ ಜಾತ್ಯತೀತ ಜನತಾದಳ ಖಂಡಿತವಾಗಿ ಒಂದು ದಿಟ್ಟ ನಿರ್ಧಾರ ತಗೊಳ್ತದೆ. ನಿಮ್ಮ ಇದಕ್ಕೆ ನಾವು ಖಂಡಿತವಾಗಿಯೂ ಇದ್ದೇವೆ ಅಂತ ಹೇಳ್ಬಿಟ್ಟು ನಾವು ಭರವಸೆ ಕೊಡ್ತೇವೆ ಸರ್. ಇದು ಬರೀ ಭರವಸೆ ಆಗಿರುವುದಿಲ್ಲ ಸರ್. ಇದು ಏನಾಗುತ್ತೆ ನಾನು ಇಷ್ಟದಂಗೆ ನಾನು ಓಪನ್ ಆಗಿಲ್ಲ. ನಾನು ಇಷ್ಟದಂಗೆ ಯಾವ ರಾಜ್ಯಕ್ಕೆ ಇವತ್ತು ಈ ನನ್ನ ಪ್ರಕರಣ ಆದ್ಮೇಲೆ ನನ್ಗೆ ಅದು ಒಂದು ಪ್ರಕರಣ ಹೋಗಿ ಇನ್ನೊಂದು ಪ್ರಕರಣ ನನ್ನ ಡೋರ್ ನಂಬರ್ ಕೊಟ್ಟಿಲ್ಲ. ಇಷ್ಟದಂಗೆ ನಮ್ಮ ಇದೇ ಪಂಚಾಯತ್ ಚೇಂಜ್ ಮಾಡಿ ನಾವು 3-4 ಮನೆಗೆ. ಎಲ್ಲಿ ಸರ್ ಹೇಳಿ. ಇದು ಚೆನ್ನೈತೋಡಿ ಪಂಚಾಯತ್ ಬಂಟ್ವಾಳ. ಓಕೆ ಅಲ್ಲ, ನಾನು ಅದನ್ನ ಕಂಪ್ಲೇಂಟ್ ತಹಶೀಲ್ದಾರ್ಗೆ DC ಎಲ್ಲ ಬರೆದು ಕೊಟ್ಟಿದ್ದೇನೆ. ಅದಲ್ಲ ಪ್ರಶ್ನೆ, ಅದೆಲ್ಲ ಹೇಳುದು. ನಾನು DC ಎಲ್ಲ ಸಿಂತಲ್ ಜೊತೆಲೆ ಮಾತಾಡಿದ್ದೇನೆ. ಅದಲ್ಲ ಯಾಕಂದ್ರೆ ಉಡುಪಿ ಜಿಲ್ಲೆ ಆಗಿದ್ರೆ ಈ ಕ್ಷಣದಲ್ಲಿ ನಾನು ಅದನ್ನ ಇದು ಮಾಡ್ಸೋಕೆ ಇದು ಮಾಡ್ತಾ ಇದ್ದೆ. ನಮ್ ದಕ್ಷಿಣ ನಾವು ಮಾಡ್ಕೊಳ್ತೀವಿ. ಅದಲ್ಲ ಅದು ಹೇಳುದು. ನಾನು ಎಲ್ಲಾ ರಾಜ್ಯ ಒಂದು ಶೆಟ್ಟಿ, ಒಂದು ಪೂಜಾರಿ, ಒಂದು ಬಂಗೇರ ಇಲ್ಲಿ ಅದು ಪೂಜಾರಿಗೆ ಬಂತು. ಅಷ್ಟು ಬಿಟ್ರೆ ಬೇರೆ ಅಲ್ಲಿ ನೋಡಿ ಬೇಕಾದ್ರೆ ಬಂಟ್ವಾಳದಲ್ಲಿ ಇದೆ ನೆಕ್ಸ್ಟ್ ಎಲೆಕ್ಷನ್ಗೆ ಬೇಕಾದ್ರೆ ರಾಜೇಶ್ ನಾಯ್ಕ ಶೆಟ್ಟಿ, ರಮಣತ ರೈ ಶೆಟ್ಟಿ ಮುಗೀತು. ಪುತ್ತೂರಲ್ಲಿ ಹೋಗಿ ರೈ ಅಶೋಕ್ ರೈ, ಶಕುಂತಲ ಶೆಟ್ಟಿ. ಇಲ್ಲಿ ಹೋಗಿ ಎಲ್ಲಿ ಬೆಳ್ತಂಗಡಿಗೆ ಹೋಗಿ, ಉಡುಪಿಗೆ ಬನ್ನಿ ನೋಡಿ ಸರ್. ಇದು ಯಾಕೆ ಅಲ್ಲ, ಎಲ್ರು ಮೊದ್ಲಿಂದ ಹೇಳುದು ನಾವು ದಲಿತರನ್ನು ಉದ್ಧಾರ ಮಾಡ್ತೀವಿ, ಎಲ್ಲೂ ಉದ್ಧಾರ ಮಾಡಿಲ್ಲ. ಇಷ್ಟರದನಿಗೆ ಅಲ್ಲ, ಇನ್ನೂ ಉದ್ಧಾರ ಮಾಡಲ್ಲ ಗೊತ್ತು ಸರ್. ನನಗೆ ಇದು ನನ್ನ ವೈಯಕ್ತಿಕವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನಾನು ನಿಮ್ಮ ಒಂದು ಇದ್ರ ಜೊತೆ ನಿಮ್ಮ ಒಂದು ಜನಗಳ ಜೊತೆ ಎಷ್ಟು ಬೆರ್ತಿದ್ದೀನಿ ಅನ್ನೋದನ್ನ ನೀವು ಬಹಳ ಕೇಳ್ಬೋದು. ಯಾಕೆಂದ್ರೆ ಕಟ್ಟಾಯ್ತಲ್ಲ ಅವರು, ನಾನು ಆಕ್ಚುಲಿ ಕೊರಗ ಜನಾಂಗದವರ ಹೋರಾಟದ ಜೊತೆ ಆಗಿರ್ಬೋದು, ದಲಿತರ ಹೋರಾಟದ ಜೊತೆ ಆಗಿರ್ಬೋದು, ಬಹಳಷ್ಟು ಇವತ್ತು ಕೂಡ ನಾನು ಹೆಜ್ಜೆ ಆಗ್ತಾ ಇದ್ದೇನೆ ಅವ್ರ ಜೊತೆಗೆ. ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇರೋದು, ನಾನು 5 ವರ್ಷದಿಂದನೂ ಕೂಡ ಇದು ಮಾಡ್ತಾ ಇದ್ದೇನೆ. ಆ ಭೇದ ಭಾವದಿಂದ ಅವರ ಒಂದು ಮನೆಯಲ್ಲಿ ಹೋಗಿರುವಂಥದ್ದಾಗಲಿ ಈ ಥರ ನಾನು 5 ವರ್ಷದಿಂದನೂ ಯಾವುದೇ ಪ್ರಚಾರಕ್ಕಾಗಿ ಅಲ್ಲ. ನನ್ನ ಫೇಸ್ಬುಕ್ನಲ್ಲಿ ರವಿ ಶೆಟ್ಟಿ ಬೈಂದೂರು ಅಂತ ಇದೆ, ಈಗ ಅದನ್ನು ಹೊಡೆದು ನೋಡಿದ್ರೆ ಅದ್ರ ಹಿಂದ್ಗಡೆ ನೋಡಿದರೆ ಗೊತ್ತಾಗ್ತದೆ ನಾನು ಎಷ್ಟು ಬೆರೀತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಎಲ್ಲ ಇವ್ರು ಹೇಳಿದ್ದು ಸಾಮಾಜಿಕ ಕಳೆಯಲ್ಲಿ ಕರೆಕ್ಟು. ಆದರೆ ನಾನು ಇನ್ನೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಗೆಳೆಯರಿಗೆ, ದಯವಿಟ್ಟು ಹಿಂದೆ ಉಳಿಬೇಡಿ. ಹಿಂದುಳಿದವರು ದಲಿತರು ಅಂತ ಬಿಟ್ಟು ನಿಮ್ಮನ್ನು ಬಿಡ್ತಾ ಇದ್ದಾರೆ. ಇಲ್ಲಿ ಯಾರನ್ನು ಮುಂದೆ ತರೋದಿಲ್ಲ. ನಮ್ಮನ್ನು ನಾವು ಮುಂದೆ ತರಬೇಕಂದ್ರೆ ಅವರಿಗೆ ಅಷ್ಟೊಂದು ಬಹಳ ಉತ್ತಮವಾದ ಒಂದು ನಾಲೆಡ್ಜ್ ಇದೆ ಅವರಲ್ಲಿ. ಅವರು ನೀವು ಮುಂದೆ ಬರಬೇಕು, ನಿಮ್ಮ ಹಕ್ಕನ್ನು ಕೇಳಬೇಕು. ಕೇಳಿಲ್ಲ ಅಂದ್ರೆ, ಕೊಟ್ಟಿಲ್ಲ ಅಂದರೆ ಕಿತ್ಕೋಬೇಕು. ಹಕ್ಕನ್ನು ಪಡೆಯುವುದಿದೆಯಲ್ಲ, ಬೇರೆ ಯಾರೋ ತಂದುಕೊಡೋದಿಲ್ಲ. ಇಲ್ಲಿ ಬೇರೆಯವರು ಬೇಕಾದ್ರೆ ಕಾಲು ಎಳೆಯುವಂಥ ಕೆಲಸ ಮಾಡ್ತಾರೆ ಬಿಟ್ಟರೆ ತಂದುಕೊಡುವಂಥ ಕೆಲಸ ಮಾಡೋದಿಲ್ಲ. ಹಾಗಾಗಿ ಹಕ್ಕನ್ನು ಕೇಳಬೇಕು. ಕೇಳಿ ಕೊಟ್ಟಿಲ್ಲ ಅಂತ ಹೇಳಿದರೆ ಅದನ್ನ ಕಿತ್ಕೊಂಡಾದರೂ ಕಿತ್ಕೋಬೇಕು. ಯಾಕಂದರೆ ಅವರು ಮಾತಾಡುವಾಗ ಬಹಳ ಹತಾಶೆ ಕಾಣ್ತಾ ಇದೆ, ಬಹಳ ಬೇಜಾರದಲ್ಲಿ ಮಾತಾಡ್ತಾ ಇದ್ದಾರೆ. ಗೆಳೆಯರೆ ಸಾರಿ, ಯಾಕೆ ಅಂತ ಹೇಳಿದ್ರೆ ನಿಮ್ಗೊಂದು ಆ ಒಂದು ನಿಟ್ಟಿನಲ್ಲಿ ನನಗೆ ಸರಿಯಾದ ಒಂದು ಆನ್ಸರ್ ಕೊಡೋಕೆ ಆಯ್ತೋ ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಖಂಡಿತವಾಗಿಯೂ ನೀವೆಲ್ಲರೂ ಒಗ್ಗೂಡಿ ಅದು ನೀವು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅದು ಯಾರು ತಂದುಕೊಡ್ತಾರೆ ಅಂತ ಬಿಟ್ಟು ಕಾಯೋದಕ್ಕಿಂತ ನೀವು ಒಗ್ಗಟ್ಟಾಗಿ ಮೊದಲು ಯುವ ಜನತೆ ಮುಂದೆ ಬರಲಿ. ನಾನು ಹಿಂದೆ ಇದ್ದೇನೆ ಅನ್ನೋದನ್ನ ಮರೆತು ಮುಂದೆ ಬರಲಿ. ಖಂಡಿತವಾಗಿಯೂ ಸಾಧ್ಯ ಆಗ್ತದೆ ಅದು. JDS ಅಂದ್ರೆ ಮೊದಲನೇದಾಗಿ ಪ್ರಾಧಾನ್ಯತೆ ನೀಡುದು ನಮ್ಮ ದೇಶದ ಏನು ಬೆನ್ನೆಲುಬಾದಂತಹ ರೈತರಿಗೆ. ಸೊ ನೀವು ಮೊದಲನೇದಾಗಿ ಕಾರ್ಮಿಕ ಸಂಘಟನೆಯಲ್ಲಿದ್ರಿ. ಸೊ ಇದೆರಡರ ನಡುವೆ ನಿಮ್ಗೆ ಯಾವ ರೀತಿಯಾದಂತಹ ಒಂದು ಪ್ರೋತ್ಸಾಹಗಳು ಸಿಗ್ತದೆ? ಕಾರ್ಮಿಕ ಸಂಘಕ್ಕೆ ನೀವು ಮೊದಲ ಆದ್ಯತೆ ನೀಡ್ತೀರಾ ಅಥವಾ ರೈತರಿಗ? ಈ ಬಗ್ಗೆ ಚರ್ಚೆನ ಮುಂದುವರಿಸೋಣ ಪುಟ್ಟು ವಿರಾಮದ ನಂತರ.
ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆ ನೀವು ಕೆಳಬಂದಂತಹ ನಂಬರ್ಗೆ ಕರೆ ಮಾಡಿ ಹಂಚ್ಕೊಳ್ಬಹುದು. ಎಸ್, ನಾವು ರವಿ ಶೆಟ್ಟಿ ಅವ್ರ ಜೊತೆ ಮಾತನಾಡ್ತಿದ್ವಿ. ಈಗಾಗಲೇ ನಾನೊಂದು ಪ್ರಶ್ನೆ ಕೇಳಿದೆ ರವಿ ಶೆಟ್ಟಿ ಅವರಿಗೆ. JDS ಅನ್ನುವಂಥದ್ದು ಮೊದಲು ಪ್ರಾಧಾನ್ಯತೆ ನೀಡುವಂಥದ್ದು ರೈತರಿಗೆ, ನೀವು ಕಾರ್ಮಿಕರ ಪರ ಸಂಘಟನೆಗಳಿಂದ ಮೊದಲಿಂದ ತೊಡಗಿಸಿಕೊಂಡವರು. ಸೊ ಇದೆರಡರ ಮಧ್ಯೆ ನೀವು ಯಾವುದಕ್ಕೆ ಮೊದಲ ಆದ್ಯತೆಯನ್ನು? ಇಲ್ಲ, ನಮ್ದು ಕಾರ್ಮಿಕ ಅಂತ ಹೇಳಿದ್ರೆ ಇವರು ಕೂಡ ಕೃಷಿಕ ಕಾರ್ಮಿಕರು ಕೂಡ ಇದ್ದಾರೆ, ರೈತ ಕಾರ್ಮಿಕರು ಕೂಡ ಇದ್ದಾರೆ. ಕಾರ್ಮಿಕರು ಆ್ಯಕ್ಚುಲಿ ಎರಡು ಒಂದೇ ತತ್ವ, ಹಾಗಾಗಿ ಸ್ವಲ್ಪ ಮ್ಯಾಚಿಂಗ್ ಆಗಿದ್ದು ಅನ್ಸುತ್ತೆ. ಏನಂತ ಹೇಳಿದರೆ, ಸಾಮಾನ್ಯ ಕೆಳವರ್ಗದ ಜನಗಳ ಜೊತೆ ಇರುವಂಥ ಕೆಲಸ ನಮ್ಮ JDS ಮಾಡ್ತಾ ಇದೆ. ಸೊ ನಾವು ಕೂಡ ಕೆಳವರ್ಗದ ಜನ, ನೊಂದವರು, ಶೋಷಿತವರು, ಕಾರ್ಮಿಕರು, ರೈತರ ಪರವಾಗಂತೂ ನಾನು ಭಾಳಷ್ಟು ಹೋರಾಟಗಳು ಮಾಡಿದ್ದೇನೆ. ರೈತರಿಗೆ, ನಮ್ಮ ಕಟ್ಟಡ ಕಾರ್ಮಿಕರು, ಅವರಿಗೆಲ್ಲ ಸಿಗುವಂಥ ಸೌಲಭ್ಯಗಳು ರೈತರಿಗೆ ಸಿಗಬೇಕು, ರೈತ ಕಾರ್ಮಿಕರಿಗೆ ಸಿಗಬೇಕು. ಮತ್ತು ಹಾಸ್ಪಿಟಲ್ಗಳಲ್ಲಿ ಎಲ್ಲಾದರೂ ಅಲ್ಲಿ, ಯಾಕೆಂದರೆ ಅಡಿಕೆ ಮರದಿಂದ ಬೀಳುವಂಥದ್ದು, ತೆಂಗಿನ ಮರದಿಂದ ಬೀಳುವಂಥದ್ದು, ಕಾಯಿ ಬೀಳುವಂಥದ್ದು, ಗದ್ದೆಯಲ್ಲಿ ಬೀಳುವಂಥದ್ದು, ಸ್ನೇಕ್ ಬೈಟ್ ಆಗುವಂಥದ್ದು, ಇದೆಲ್ಲ ಬಹಳಷ್ಟು ನಡೀತಾ ಇದೆ ನಮ್ಮ ಇದರಲ್ಲಿ. ಅದಕ್ಕೆ ಬೇಕಾದ ಒಂದು ಟ್ರೀಟ್ಮೆಂಟ್ಗಳು ನಮ್ಮ ಹಾಸ್ಪಿಟಲ್ಗಳಲ್ಲಿ ದೊರಿಬೇಕಂತ ಹೇಳ್ಬಿಟ್ಟು ಧ್ವನಿ ಎತ್ತಿದ್ದೇನೆ. ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಬಾರಿ ಇದು ಮಾಡಿದ್ದೇವೆ. ಹಾಸ್ಪಿಟಲ್ ಅದು ಇದೆಯೋ ಇಲ್ಲೋ ಅಂತ ಚೆಕಿಂಗ್ ಮಾಡಿದ್ದು ಕೂಡ ನಿಮ್ಮ ಮಾಧ್ಯಮಗಳಲ್ಲೆಲ್ಲ ಬಹಳಷ್ಟು ಬಾರಿ ಬಂದಿದೆ. ಯಾಕೆಂದ್ರೆ ಅದೇ ಉದ್ದೇಶಕ್ಕಾಗಿ, ರೈತರಿಗಾಗಿ, ಅದೇ ಒಂದು ನೆಲೆಯಲ್ಲಿರೋದ್ರಿಂದ ನಮಗೆ ಮೋಸ್ಟ್ಲಿ JDS ಬಹಳ ಇದಾಯಿತು, ರಿಲೇಟ್ ಜಾಸ್ತಿ ಆಯಿತು. ಹಾಗಾಗಿ ನಾನು JDS ಆಯ್ಕೆ ಮಾಡ್ಕೊಂಡಿದ್ದೀನಿ. ಎಸ್, ಈಗಾಗಲೇ JDS BSP ಜೊತೆ ಮರ್ಜ್ ಆಗಿದೆ. ಸೊ ಎಲ್ಲೋ ಒಂದು ಕಡೆ SC/STಗಳ ಮತವನ್ನ BSPಗೆ ಬೀಳ್ಬಹುದು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಎಲ್ಲಾದ್ರೂ JDS BSP ಜೊತೆ ಮರ್ಜ್ ಆಗಿದೆ? ನೋಡಿ, ಹಾಗಲ್ಲ. ಈಗ ನನ್ನ ಗೆಳೆಯರೊಬ್ರು ಹೇಳಿದ್ರು, ವಿಶ್ವನಾಥ್ ಅಂತ ಅಲ್ವಾ ಫಸ್ಟ್ ಮಾತಾಡಿದ್ದು, ಅವ್ರು ಹೇಳಿದ್ರು, ಇಲ್ಲಿ ಅವ್ರು ಹೇಳಿದ್ರಲ್ಲಿ ತಪ್ಪಿಲ್ಲ. ಇಲ್ಲಿ ಇದ್ದಿದ್ದೇ ಎರಡು ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳಿದ್ದು. ಅವರು ದಲಿತರನ್ನ ಬರೀ ಬಳಸ್ಕೊಳ್ಳೋಕೆ ಮಾತ್ರ, ಓಟಿನ ಸಮಯದಲ್ಲಿ ಮಾತ್ರ ದಲಿತರು ಬುದ್ಧಿವಂತರಾಗಿದ್ದಾರೆ ಅನ್ನೋದು ಅವರಿಗೆ ಈ ಸಲ ಚುನಾವಣೆಯಲ್ಲಿ ಗೊತ್ತಾಗ್ತದೆ ಅಷ್ಟೇ. ಆ ದಲಿತರನ್ನ ಸಾಮಾನ್ಯ ಅವ್ರನ್ನ ಹಾಗೇನೆ ಬಿಟ್ಟಿದ್ದಾರೆ. ಅವ್ರ ಎಜುಕೇಶನ್ ನಲ್ಲಿ ಮುಂದೆ ಬರುವಂತದ್ದಾಗ್ಲಿ ಅಥವಾ ಇನ್ನೂ ಯಾವ್ದ್ರಲ್ಲೂ ಮತ್ತೊಂದರಲ್ಲೂ ಮುಂದೆ ಬಂದಿದ್ದೆ ಹೋದ್ರೆ ಎಲ್ಲಿ ಪ್ರಶ್ನೆ ಮಾಡ್ತಾರೋ ಅನ್ನೋ ಒಂದು ಉದ್ದೇಶಕ್ಕೆ ಅವರಿಗೆ ಸಿಗ್ಬೇಕಾದ ಅವರ ಹೆಸರಿನಲ್ಲಿ ಲೀಸ್ಟ್ಗಳು ಬರ್ತಾ ಇದೆ. ದಲಿತರಿಗೆ ಇಂತಿಂಥ ಸೌಲಭ್ಯಗಳಿದೆ ಅಂತ ಬಹಳಷ್ಟು ನಾನು ಗಮನಿಸಿದ್ದೀನಿ. ಒಂದು ಮನೆ ಕಟ್ಟಲಿಕ್ಕೆ ಆಶ್ರಯ ಯೋಜನೆ ಅಡಿ ಮನೆ ಕಟ್ಟಕ್ಕೆ ಕೊಟ್ಟಿದ್ದೆ ಹೋದಾದ್ರೆ ಅದನ್ನ ಒಂದು ಮನೆ ಕಟ್ಟಲಿಕ್ಕೆ 3 ವರ್ಷದವರೆಗೂ ಹಣ ಸ್ಯಾಂಕ್ಷನ್ ಮಾಡದೇ ಇರುವಂಥ ದಾಖಲಾತಿಗಳು ನನ್ನಲ್ಲಿದೆ. 3 ವರ್ಷ ಬೇಕಾಗಾದ್ರೆ, ಹಾಗಾದ್ರೆ ಇವರು ದಲಿತರ ಹೆಸರಿನಲ್ಲಿ ಅವರು ಬೋರ್ಡ್ ಹಾಕೋತಾರಲ್ಲ, ಯಾವುದೇ ಸರ್ಕಾರಗಳಾಗಿರ್ಬೋದು, ತಪ್ಪಲ್ವಾ? ಅದೇ ಉದ್ದೇಶಕ್ಕೆ ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ, ದಲಿತರು, ಮಾಯಾವತಿಯವರು ಜಿ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ದಲಿತ ಇದೇ ಆಗಿರ್ಬೋದು, BSP ಆಗಿರ್ಬೋದು, ಅದೇನ್ ಮಾಡಿದೆ ಅಂದ್ರೆ, ಎರಡೂ ರಾಷ್ಟ್ರೀಯ ಪಕ್ಷಗಳ ಆಡಳಿತ ನೋಡಿದೆ. ಈ ಸಲ ಒಗ್ಗೂಡಿ ಈ ಸಲ JDSಗೆ ಒಂದು ಬೆಂಬಲ ಕೊಡೋಣ ಅನ್ನೋ ಉದ್ದೇಶ. ನಾವು ಈ ಸಲ ಅಷ್ಟೇ, ಕುಮಾರಣ್ಣವ್ರು, ನಮ್ಮ ನಾಯಕರು ಕುಮಾರಣ್ಣವ್ರು ಭರವಸೆ ಕೊಟ್ಟಿದ್ದಾರೆ, ಮತ್ತೆ ದೇವೇಗೌಡರು ಕೂಡ ಭರವಸೆ ಕೊಟ್ಟಿದ್ದಾರೆ. ನಾವು ಖಂಡಿತವಾಗಿಯೂ ಅವರೆಲ್ಲ ಬಳಸ್ಕೊಳ್ಳೋದಿಲ್ಲ, ಅದಕ್ಕೆ ಒಂದು ನ್ಯಾಯಯುತವಾದ ಒಂದು ನ್ಯಾಯ ಒದಗಿಸಿ ಕೊಡ್ತೇವೆ. ಅವ್ರಿಗೆ ಸಿಗಬೇಕಾದ ಸೌಲಭ್ಯವನ್ನು ಕೊಟ್ಟು ಅವರು ಒಂದು ಎಲ್ಲರಿಗೂ ಸಮಾನವಾಗಿ ಬಾಳುವಂತಹದ್ದು ಒಂದು ಅವಕಾಶವನ್ನು ನಾವು ಕಲ್ಪಿಸಿಕೊಡ್ತೇವೆ. ಈಗಲೂ ಸಮಾನವಾಗಿ ಇದ್ದಾರೆ, ಇನ್ನೂ ಹೆಚ್ಚಿನ ಒಂದು ಆದ್ಯತೆ ಅವ್ರಿಗೆ ಕೊಡ್ತೀವಿ ಅನ್ನೋದು ಉದ್ದೇಶಕ್ಕೆ, ಆ ಒಂದು ಭರವಸೆಯ ಮೇಲೆ ಇವರು ಕೊಡ್ಬೋದು ಅನ್ನೋ ಭರವಸೆ ಮೇಲೆ ಅವರು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಆ ಮುಂದಿನ ದಿನಗಳಲ್ಲಿ ಆ ಪಿಡುಗು, ಈ ಅವ್ರಿಗೆ ಏನು ಅಂತ ಒಂದು ಸಣ್ಣ ಪಿಡುಗಿಟ್ಕೊಂಡಿದ್ದಾರೋ ಆ ಪಿಡುಗನ್ನು ತೊಡೆಗೆ ಹಾರಿಸಿ ಅವರಿಗೂ ಸಮಾನ ಜೀವನ, ನಮ್ಮೆಲ್ಲರ ಜೊತೆ ಅವರು ಎಲ್ಲರೂ ಒಂದಾಗಿ ಬಾಳುವಂತ ಒಂದು ಸಾಮರಸ್ಯವಾದ ಒಂದು ಜೀವನ ನಡೆಸಲಿಕ್ಕೆ ಒಂದು ಅವಕಾಶ ಒಂದು ಖಂಡಿತವಾಗಿಯೂ JDS ಇಂದ ಸಿಗ್ತದೆ. ಸೊ ಈಗ ಕಾಂಗ್ರೆಸ್ಸಿಗೆ ಬಹುಶಃ ಮತ ಬೀಳುವಂತಹದ್ದು ಅಲ್ಪಸಂಖ್ಯಾತರಿಂದ ಹಾಗೂ ಎಲ್ಲೋ ಒಂದು ಕಡೆ SC/STಗಳಿಂದ ಬೀಳ್ತದೆ ಅನ್ನುವಂತಹ ಒಂದು ಸಾಂಪ್ರದಾಯಿಕ ಅಥವಾ ಒಂದು ಮಾತುಗಳಿದೆ. ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಮತಬುಟ್ಟಿಗೆ JDS ನೇರವಾಗಿ ಕೈ ಹಾಕಿದ್ಯಾ? ನೋಡಿ ಇವರೇ, ಈಗ JDS ಮತಬುಟ್ಟಿಗೆ ಕೈ ಹಾಕಿದೆ ಅನ್ನೋದಕ್ಕಿಂತನೂ JDSಗೆ ಓಟ್ ಬೇಕು ಅಂತ ಹೇಳಿದ್ರೆ ಡಿವೈಡ್ ಆಗ್ಲೇಬೇಕು ಎರಡು ರಾಷ್ಟ್ರೀಯ ಪಕ್ಷಗಳಿಂದ. ಅದರಲ್ಲಿ ಕಾಂಗ್ರೆಸ್ಸಿಗೆ ಅಥವಾ ಇದು BJPಗೆ ಅಂತ ಬರುವುದಿಲ್ಲ. JDS ಗೆಲ್ತಾ ಇದೆ ಅಂತ ಹೇಳಿದ್ರೆ ಎರಡೂ ಪಕ್ಷಗಳಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ನಮ್ಮ ರಾಷ್ಟ್ರೀಯ ಪಕ್ಷಗಳಲ್ಲಿ ನಮ್ಮ JDS ಇಂದ ಹೋದಂತ ಮುಖಂಡರುಗಳು ಬಹಳಷ್ಟು ಜನ ಇದ್ದಾರೆ. ಹಾಗಂತ ಹೇಳ್ಬಿಟ್ಟು ಇವ್ರ ಬುಟ್ಟಿ ಕೈ ಹಾಕಿದ್ರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸೊ ಇವ್ರ ನಾಯಕರುಗಳೇ ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಏನು ಒಂದು ಫ್ಯಾಕ್ಟರಿ ತರ ಇದೆ ನಮ್ಮ JDS. ಯಾವ ರೀತಿ ಇದೆ ಅಂದ್ರೆ, ನಾಯಕರುಗಳನ್ನ ಸೃಷ್ಟಿ ಮಾಡುವ ಒಂದು ಫ್ಯಾಕ್ಟರಿ ತರ ಇದೆ. ಸೊ ಹಾಗಿರುವಾಗ ಮತದಾರರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮತದಾರರು ಬಹಳಷ್ಟು ಈಗ ಬದಲಾವಣೆ ಬಯಸ್ತಾ ಇದ್ದಾರೆ. ಎರಡೂ ಪಕ್ಷಗಳು ನೋಡಿದ್ದಾರೆ, ಎರಡೂ ಪಕ್ಷಗಳು ಆಡಳಿತ ಕೊಟ್ಟು ನೋಡಿದ್ದಾರೆ. ಕುಮಾರಣ್ಣನಿಗೂ ಒಂದು ಆಡಳಿತ ಕೊಡ್ತಾರೆ, ನಮಗೂ ಒಂದು ಆಡಳಿತದ ಅವಕಾಶ ಕೊಡ್ತಾರೆ. ನಾವು ತಪ್ಪು ಮಾಡಿದ್ದೆ ಹೋದಾದ್ರೂ ಜನ ತಿರಸ್ಕಾರ ಮಾಡ್ತಾರೆ, ಅದಂತೂ ಸತ್ಯ. ಯಾಕೆಂದ್ರೆ ಜನ
100ಕ್ಕೆ 100 ಒಂದು ಯಾರಾದ್ರೂ ಭರವಸೆ ಕೊಟ್ಟು ಅದನ್ನು ಫೇಲ್ ಆಗಿದ್ದೆ ಹೋದರೆ ಮಧ್ಯ ರಸ್ತೆಯಲ್ಲಿ ನಿಂತು ಕೇಳುವಂತ ಧೈರ್ಯವನ್ನ ನಿಮ್ಮಂತ ಮಾಧ್ಯಮಗಳು ಈಗ ಆಲ್ರೆಡಿ ಜನಗಳಿಗೆ ತುಂಬಿಸಿದ್ದಾರೆ. ಖಂಡಿತವಾಗಿಯೂ ಜನ ಕೇಳ್ತಾರೆ. ಹಾಗಂತ ಬದಲಾವಣೆ ಖಂಡಿತ. ಈ ಒಂದು ಅವಕಾಶವನ್ನು ನಮಗೆ ಕೊಡ್ತಾ ಇದ್ದಾರೆ ಜನ. ಇದರಲ್ಲಿ ಪಕ್ಷಾತೀತವಾಗಿ ನಮ್ಮ JDS ಅನ್ನು ಬೆಂಬಲಿಸ್ತಾ ಇದ್ದಾರೆ ಈ ಸಲ. ಹಾಗಾಗಿ ನಾವು ಖಂಡಿತವಾಗಿಯೂ ಅವರು ನಮಗೆ ಏನು ಭರವಸೆ ಇಟ್ಟು ನಂಬಿಕೆ ಇಟ್ಟು ನಮ್ಮ ಮೇಲೆ ಕೊಟ್ಟಿರ್ತಾರೋ ಅದನ್ನು ನಾವು ಉಳಿಸ್ಕೊಳ್ಳೋ ಕೆಲಸ ನಾವು ಖಂಡಿತವಾಗಿಯೂ ಮಾಡ್ತೇವೆ. ಯಾಕೆಂದರೆ ಬಹಳಷ್ಟು ಈಗ ಗರ್ಭಿಣಿಯವರಿಗೆ ಆಗಿರ್ಬೋದು, ಅವರಿಗೆ ಸಲ್ಲಬೇಕಾದ್ದು ಈಗ ನೋಡಿ ಒಂದು ಅವೈಜ್ಞಾನಿಕವಾದ ಒಂದು ಇದಾಗಿದೆ ನಮ್ಮ ಮಂಗಳೂರು ಕರಾವಳಿ ಪ್ರದೇಶದಲ್ಲಿ. ನಾನು ನಿಮಗೆ ಹೇಳ್ತಾ ಇರೋದು, ಡೆಲಿವರಿ ಆದವರಿಗೆ ಬಾಣಂತಿಯವರಿಗೆ ಮೊದಲು ಏನಾಗ್ತಾ ಇತ್ತು ಅಂದರೆ ತಿಂಗಳಿಗೆ ಒಂದು ಸಲ ಪೌಷ್ಟಿಕಾಂಶ ಆಹಾರ ಅಂತ ಹೇಳ್ಬಿಟ್ಟು ಕೊಡುವಂಥ ಒಂದು ಸಿಸ್ಟಮ್ ಇತ್ತು. ಸೊ ಈಗ ಅಂಗನವಾಡಿಯಲ್ಲಿ ಅಡಿಗೆ ಮಾಡ್ತಾರಂತೆ. ಹೌದು, ಅದನ್ನು ಹೋಗಿ ಊಟ ಮಾಡಿ ಬರಬೇಕಂತೆ. ಕರಾವಳಿಗರು ಅದು ಕಷ್ಟ ಆಗ್ತದೆ. ಅದು ಅಲ್ಲದೆ ನನ್ನ ಕ್ಷೇತ್ರದ ಬಗ್ಗೆ ನಾನು ಹೇಳಬೇಕಂದ್ರೆ ಬೈಂದೂರು ಕ್ಷೇತ್ರದಲ್ಲಿ ಒಂದು ಅಂಗನವಾಡಿಗೆ ಬರಬೇಕಂದ್ರೆ 100 ರೂಪಾಯಿ ಬೇಕು. ಇದು ಆಟೋ ಚಾರ್ಜ್ 100 ರೂಪಾಯಿ. ಆದರೂ ಒಂದು ಲಾಭ ಏನಂತ ಹೇಳಿದರೆ ಆ ಆಟೋದಲ್ಲಿ ಆ ರಸ್ತೆಯಲ್ಲಿ ಬಂದಿದ್ದೆ ಹೋದರೆ ಡೆಲಿವರಿ ಒಂದು ಫ್ರೀ ಆಗ್ತದೆ ಈಸಿಯಾಗಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆಂದರೆ ರಸ್ತೆ ಅಷ್ಟು ಕೆಟ್ಟೋಗಿದೆ. ಹೀಗಿರುವಾಗ ಅದು ಅವೈಜ್ಞಾನಿಕ ಅಂತ ಏನನ್ಬೇಕು? ಅದೇ 100 ರೂಪಾಯಿ ಆಟೋ ಕೊಟ್ಟು ಬರೋ ಬದಲು ಯಾರಾದರೂ ಬಾಣಂತಿಯವರು ಮಗುವನ್ನ ಬಿಟ್ಟು ಅಲ್ಲಿ ಬರ್ಲಿಕ್ಕೆ ಆಗ್ತದ? ಒಂದು ಕರೆ ಇದೆ. ಹಲೋ ಹಲೋ ಎಸ್ ನಮಸ್ತೆ ಸರ್, ತಮ್ಮ ಹೆಸರು? ರಾಜೇಶ್ ಮೇಡಮ್. ರಾಜೇಶ್ ಅವರು ಎಲ್ಲಿಂದ ಮಾತಾಡ್ತಿರೋದು? ಕಾರ್ಕಳದಿಂದ. ಎಸ್, ರವಿ ಶೆಟ್ಟಿ ಅವ್ರ ಜೊತೆ ಏನಾದ್ರು ಮಾತಾಡ್ತೀರಾ? ಹೌದು ಮೇಡಮ್. ಎಸ್, ಖಂಡಿತ ಮಾತಾಡಿ ಸರ್. ನಮಸ್ತೆ ರಾಜೇಶ್ ಅವರೇ. ಹಲೋ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಇದು ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ನಿಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸುವ ಏನಾದರೂ ಆಲೋಚನೆ ಉಂಟಾ ಅಂತ? ಸರ್ ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿ ಅಂದ್ರೆ ನಮಗೆ ಮೈತ್ರಿ ಆಗಿರುವಂತ BSP ಅವರ ಒಂದು ಕ್ಯಾಂಡಿಡೇಟ್ ನೋಡ್ತಾ ಇದ್ದೇವೆ ಸರ್. ಹೌದಾ? ಹೌದು ಸರ್, BSP ಇಂದ ಒಂದು ಕ್ಯಾಂಡಿಡೇಟ್ ನಿಲ್ತಾ ಇದ್ದೇವೆ ಸರ್. ಅಲ್ಲ, ನಿಮ್ JDS ಇಂದ ಡೈರೆಕ್ಟ್ ಆಗಿ ನೀವು ನಿಲ್ಲಿಸ್ತಾ ಇಲ್ವಾ? JDS ಇಂದ ಅಂದ್ರೆ ಅಲ್ಲಿ JDS ಬೆಂಬಲಿತ ಅಭ್ಯರ್ಥಿಯಾಗಿ BSP ಅವರಿಂದ ಇದು ಮಾಡ್ತಾ ಇದ್ದೇವೆ ಸರ್. BSP ಇಂದ? ಹೌದು ಸರ್. ಕ್ಯಾಂಡಿಡೇಟ್ ಯಾರದ ಪ್ರಕ್ರಿಯೆ ಆಗಿದೆ ಸರ್? ಇಲ್ಲ ಸರ್, ಅದು ನಮ್ಮ ಜಿಲ್ಲಾಧ್ಯಕ್ಷರಾದಂತ ಯೋಗೇಶ್ ಶೆಟ್ಟಿ ಅವರ ಹತ್ರ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತದೆ ಸರ್. ಹೌದು ಸರ್, ಕಾಪು ಯೋಗೇಶ್ ಶೆಟ್ಟಿ ಅವರಲ್ಲಿ ಅದು ಮಾಹಿತಿ ಇರುತ್ತೆ. ಹೌದಾ? ಹೌದು ಸರ್, ಹೌದು. ಒಂದು ಯಾಕಂದ್ರೆ ಹೇಳಿದ್ರೆ ಇಲ್ಲಿ ಜಿದ್ದ ಹೋರಾಟ ಆಗುದ್ರಲ್ಲಿ ಇತ್ತು. ಆದ್ರೆ ಮೂಲ ಪ್ರಕಾರ ಉದಯ್ ಶೆಟ್ಟಿ ಅಂತ ಹೇಳುವವರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಇಲ್ಲ ಅಂತ ಹೇಳಿಕೊಂಡು ನ್ಯೂಸ್ ಉಂಟು. ಹೌದು ಸರ್, ಅದೇನೋ ಅವರು ಅಂದ್ರೆ ಅವರವರ ಒಂದು ಪಕ್ಷದ ಒಳ ವಿಚಾರಗಳು, ಅದೇನೋ ಮೊಯ್ಲಿ ಅವರ ಮಗನಿಗೆ ಆಗ್ತದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಹೌದು, ಅಲ್ಲಿ ಯಾಕಂದ್ರೆ ಉದಯ್ ಶೆಟ್ಟಿ ನಿಂತಿದ್ರೆ ಒಂದು ಜಿದ್ದ ಹೋರಾಟ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಆಗುವುದರಲ್ಲಿ ಇತ್ತು. ಹೌದು ಸರ್, ಹೌದು 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 ಹೌದು. ತಪ್ಪಿದೆ. ಆದ್ರೆ ನೀವು ಉದಯ್ ಶೆಟ್ಟರನ್ನ ಯಾಕೆ ಇದು ಮಾಡಬಾರದು ಅಂತ ನಂದೊಂದು ಸಲಹೆ ಸರ್. ಇದು ನೀವು ಹೇಳಿರೋದು ಬಹಳ ಉತ್ತಮವಾಗಿದೆ ಸಲಹೆ. ನಾನು ಖಂಡಿತವಾಗಿ ಇದನ್ನ ಜಿಲ್ಲಾಧ್ಯಕ್ಷರು ಹತ್ರ ನಾನು ಮಾತಾಡ್ತೇನೆ ಸರ್. ಮಾತಾಡಿ ಅವರೊಂದು ಜಿದ್ದಿ ಹೊರಡ ಅಂದ್ರೆ ಖಂಡಿತ. ಅಲ್ಲಲ್ಲ, ಉದಯ್ ಶೆಟ್ರು 5 ವರ್ಷ ಮಾತ್ರ ಇರ್ಬೇಕು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಉದಯ್ ಶೆಟ್ರು ಕೂಡ ನನ್ನ ಆತ್ಮೀಯರಿದ್ದಾರೆ. ಕಂಟಿನ್ಯೂ ಆದ್ರೆ ಹೌದು, ಅಭಿವೃದ್ಧಿ ಕಾರ್ಯ ಆ ಕ್ಷೇತ್ರದಲ್ಲಿ ಅದು ನಡೆಯುವುದಿಲ್ಲ. ಖಂಡಿತ ಸರ್, ಖಂಡಿತ. ಉದಯ್ ಶೆಟ್ಟಿ ಅವರು ಕೂಡ ನನ್ನ ಆತ್ಮೀಯರಿದ್ದಾರೆ, ಪ್ಲಸ್ ಒಂದು ಉತ್ತಮವಾದ ವ್ಯಕ್ತಿ. ಉದಯ್ ಶೆಟ್ಟರಿಗೆ ಇಲ್ಲಿ ಕಾರ್ಕಳದ ಯಂಗ್ಸ್ಟರ್ಸ್ ಏನ್ ಇದ್ದಾರೆ, ಹೌದು ಸರ್, ಹೌದು ಸರ್, ಕ್ಷೇತ್ರದ ಯಂಗ್ಸ್ಟರ್ಸ್ ಗಳು ಏನಿದ್ದಾರೆ ಸರ್, ಅವರು ಫುಲ್ ಆಗಿ ಅವ್ರು ಯಾವ ಪಕ್ಷದಲ್ಲಿ ಹೋಗಿ ನಿಂತರು ಅವರ ಹಿಂದೆ ಬೆನ್ನ ಹಿಂದೆ ಕಾರ್ಯಕರ್ತರು ಅವರ ಹಿಂದೆ ಆಟೋಮೆಟಿಕ್ ಆಗಿ ಹೋಗ್ತಾರೆ ಸರ್. ಈಗ ನೀವು ಹೇಳಿರುವಂತ ಮಾತನ್ನ ನಾನು ತಕ್ಷಣವಾಗಿ, ನಾನು ಈ ಶೋ ಮುಗಿದಾದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಾನು ನನ್ನ ಜಿಲ್ಲಾಧ್ಯಕ್ಷ ಹತ್ರ ನಾನು ಚರ್ಚೆ ಮಾಡ್ತೀನಿ ಸರ್. ಸುನಿಲ್ ಕುಮಾರ್ಗೆ ಕಂಟೆಂಟ್ ಫೈಟ್ ಅಂತ ಹೇಳಿದ್ರೆ ಉದಯ್ ಶೆಟ್ಟಿ. ಹೌದು ಸರ್, ಹೌದು ಸರ್, ಹೌದು ಸರ್, ಹೌದು ಹೌದು ಹೌದು. ಅವರನ್ನು ಏನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದು ರಾಜಕೀಯ ಉದ್ದೇಶದಿಂದ ಅವರನ್ನೊಂದು ಏನೋ ಒಂದು ನಿಲ್ಲತ ರೀತಿಯಲ್ಲಿ ನಮ್ಮ ಪ್ರಕಾರ ನಮ್ಮ ಒಂದು ಅಭಿಪ್ರಾಯ ಹೌದು ಸರ್, ಹೌದು ಹೌದು ಸರ್, ಅಂದ್ರೆ ಕಾರ್ಕಳದ ಒಂದು ಅಭಿಪ್ರಾಯಗಳು ನಮ್ದೆಲ್ಲ. ಖಂಡಿತ ಖಂಡಿತ ಸರ್, ಖಂಡಿತ. ಅವರನ್ನು ನಿಲ್ಲದ ಹಾಗೆ ಏನಾದ್ರೂ ಪೊಲಿಟಿಕಲ್ ಆಗಿ ಅವರನ್ನು ಸ್ಟಾಪ್ ಮಾಡಿರ್ಬೋದು. ಅವ್ರು ಬಂದ್ರೆ ನೆಕ್ಸ್ಟ್ ನಮ್ಗೆ ಸಮಸ್ಯೆ ಆಗ್ಬೋದು ಅಂದ್ರೆ ಉದ್ದೇಶದಿಂದ ಇರ್ಬೋದು ಅವ್ರಿಗೆ. ಹೌದು ಹೌದು ಸರ್, ಅದು ರಾಜಕೀಯದಲ್ಲಿ ಉದಯ್ ಶೆಟ್ಟಿ ಅವರು ನಿಂತ್ರೆ ಇದ್ರ ಎಲ್ಲಾದ್ರು. ಹೌದು ಸರ್, ಜಿದ್ದ ಹೋರಾಟ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತದೆ. ಉದಯ್ ಕುಮಾರ್ ಶೆಟ್ಟರು ಗ್ಯಾರಂಟಿ 100% ಪಾಸ್ ಆಗ್ತಾರೆ. ಖಂಡಿತವಾಗಿ ಸರ್. ನಾನು ನಿಮ್ಮ ಒಂದು ಇದನ್ನ ನಾನು ಖಂಡಿತವಾಗಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ತಲುಪಿಸ್ತೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಳ್ತಾ ಇದ್ರು ಕಾರ್ಕಳ ಕ್ಷೇತ್ರದಿಂದ ಯಾರು ನಿಂತಿಲ್ವಾ ಅನ್ನುವಂಥದ್ದು. BSP ಅನ್ನೇ ನಿಲ್ಲಿಸಲಿಕ್ಕೆ ಕಾರಣ ಏನು ಕಾರ್ಕಳ ಕ್ಷೇತ್ರ? ಅಲ್ಲ, ಈಗ ಮೊದಲನೇ ಒಬ್ರು ನನ್ನ ಗೆಳೆಯರು ಮಾತಾಡಿದ್ರು, ನೀವು ದಲಿತರಿಗೆ ಏನು ಕೊಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಅವಾಗ ಸ್ವಲ್ಪ ಎಲ್ಲೋ ಮರ್ತೆ ಅನ್ಸುತ್ತೆ.
ಆ ಒಂದು ಕ್ಷೇತ್ರವನ್ನು ಅವರಿಗಾಗಿ ಮೀಸಲಿಡ್ತಾ ಇದ್ದೇವೆ. ಕಾರ್ಕಳ ಕ್ಷೇತ್ರದಲ್ಲಿ ಅಲ್ಲಿ ಭಾಳ ಒಂದು ಬಲಿಷ್ಠವಾದ ಒಬ್ಬರು ಒಂದು ಇದು ಉಂಟು ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಜಿಲ್ಲಾಧ್ಯಕ್ಷಗಳಲ್ಲಿ ಇರ್ತದೆ. ಸೊ ಅವರು ಅದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಟ್ಬಿಟ್ಟು ನಮ್ಮಲ್ಲಿ ಯಾವ ರೀತಿ ಇದೆ ಅಂದರೆ ಆ BSP ಇಂದ ನಿಂತವಾಗ JDS ಸ್ವತಃವಾಗಿ ಬೆಂಬಲಿಸಬೇಕು, JDSನವ್ರು ನಿಂತವಾಗ ಅಲ್ಲಿ BSP ಅವರು ಬೆಂಬಲಿಸಬೇಕು ಅನ್ನೋ ಒಂದು ಒಡಂಬಡಿಕೆ ಇದೆ. ಅದ್ರ ಪ್ರಕಾರವಾಗಿ ಅಲ್ಲಿ BSP ಅವರು ನಿಂತಿದೆ. ಆದರೆ ಇವರು ಕೂಡ ಇದೊಂದು ಮಾತು ಹೇಳಿದ್ದಾರೆ. ಯಾಕಂದರೆ ನೋಡಿ ಇದೇ ಪ್ಲಸ್ ಅಂತ ಹೇಳಿದರೆ ಏನಂದರೆ ಈ ಸಲ JDSನ ಹವಾ ಅಂತ ಹೇಳಿದರೆ ಇದು ಅಂದರೆ JDSನಿಂದ ಟಿಕೆಟ್ ಸಿಕ್ಕಲಿ ಇಲ್ಲಿ ಗೆಲ್ಲಬಹುದು, ಗೆಲ್ತಾರೆ ಅನ್ನೋ ಒಂದು ಇದಕ್ಕೆ ಉದಾಹರಣೆ ನನ್ನ ಗೆಳೆಯರಿಗೆ ಮಾತಾಡಿದ್ರು. ಅದೇ ಕೂಡ ಅದನ್ನು ಕೂಡ ನನ್ನ ಇವ್ರ ಹತ್ರ ಎಲ್ಲೋ ಒಂದು ಕಡೆ ಮುಸ್ಲಿಂ ಮತಗಳನ್ನ ಬಹಳಷ್ಟು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ JDS? ನೋಡಿ ಇದು ಜಾತ್ಯತೀತವಾಗಿದೆ. ಇಲ್ಲಿ ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಸಿಖ್ರು ಪ್ರತಿಯೊಬ್ಬರು ಇದ್ದಾರೆ. ಯಾಕೆ ಮಾತಂದೆ ಅಂದ್ರೆ ಬಹುಶಃ ಭಟ್ಕಳದಲ್ಲಿ ಸಾಧಾರಣವಾಗಿ ಒಂದು 80% ಮುಸ್ಲಿಂ ಜನಾಂಗ ಅಥವಾ ಅಲ್ಪಸಂಖ್ಯಾತರು ಇದ್ದಾರೆ. ಸೊ ಈ ಒಂದು ಕ್ಷೇತ್ರದಲ್ಲಿ JDS ಅಭ್ಯರ್ಥಿಯಾಗಿ ಮುಸ್ಲಿಂ ಒಬ್ರು ಕ್ಯಾಂಡಿಡೇಟ್ ನಿಂತಿದ್ದಾರೆ. ಸೊ ಮಂಕಾಳ್ ವೈದ್ಯ ಅಲ್ಲಿನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದಾರೆ. ಸೊ ಬಹಳ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಸೊ ಅವರಿಗೆ ಎಲ್ಲ ವೋಟ್ ಬ್ಯಾಂಕ್ಗಳು ಕಾಂಗ್ರೆಸ್ಗೆ ಹೋಗಬಹುದು, ಬಹುಶಃ ಬಿಜೆಪಿಯಿಂದ ಏನಾದ್ರೂ ನಿಲ್ಬಹುದು. ಈ ಒಂದು ಉದ್ದೇಶದಿಂದ JDS ಅಲ್ಲಿ ಮುಸಲ್ಮಾನ ಒಂದು ಕ್ಯಾಂಡಿಡೇಟ್ ಅಲ್ಲಿ ಏನಾಗ್ತದೆ ಗೊತ್ತಾ, ಅಲ್ಲಿ ಅಕಸ್ಮಾತ್ ಮುಸಲ್ಮಾನನ ನಿಲ್ಸಿಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ಈಗ ಗೆಳೆಯರೊಬ್ರು ಫೋನ್ ಮಾಡಿದಾಗೆ ನೀವು ಕೇಳ್ತೀರಾ ನನ್ನ ಹತ್ರ, ಏನ್ ರವಿ ಶೆಟ್ರೆ ಬರೀ ಶೆಟ್ರನ್ನ ಭಟ್ರನ್ನ ಗೌಡ್ರನ್ನ ಹಿಂದೂನ ಮಾತ್ರ ನಿಲ್ಸಿದಿರಿ ಅಂತ ಕೇಳ್ತೀರಿ. ಬಟ್ ಅದು ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಆಯಾಯ ಕ್ಷೇತ್ರದಲ್ಲಿ ಅವರವರ ಎಬಿಲಿಟಿ ಮೇಲೆ, ಯಾಕೆಂದ್ರೆ ಇವರು ಇನಾಯತುಲ್ಲಾ ಅವರು ಅಲ್ಲಿ ಭಟ್ಕಳ ಇನಾಯತುಲ್ಲಾ ಅವರು ಇದ್ದಾರೆ, ಅವರು ಬಹಳ ಕಡಿಮೆ ಅಂತರದಲ್ಲಿ ಸೋತವರು ಹೋದ್ಸಲ. ಸೊ ಅವರಿಗೆ ಅವಕಾಶ ಕೊಡ್ಲೇಬೇಕು. ಅವರು ಈ ಬಾರಿ ಖಂಡಿತವಾಗಿ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ, ಖಂಡಿತವಾಗಿ ಬರ್ತದೆ ಆಡಳಿತ. ಹಾಗೆ ನೀವು ಮಹಾಂಕಾಳ ವೈದ್ಯ ಅವರು ಗೆದ್ದಿದ್ರ ಬಗ್ಗೆ ಹೇಳಿದ್ರಿ. ಇವತ್ತು ಮಹಾಂಕಾಳ ವೈದ್ಯವರವರು ಅವರನ್ನ ಮೊದಲು ಯಾವ ಪಕ್ಷದವರು ಕೂಡ ಅಷ್ಟೊಂದು ಗಣನೀಯವಾಗಿ ತಗೊಂಡಿಲ್ಲ. ಜನ ಬದಲಾವಣೆಗಾಗಿ ಅವ್ರನ್ನ ಗೆಲ್ಲಿಸಿದ್ರು. ಹಾಗೆ ಬೈಂದೂರಿನಲ್ಲಿ ಕೂಡ ಇವತ್ತು ಬಹಳಷ್ಟು ಜನಗಳು ಮಾತಾಡ್ತಾ ಇದ್ದಾರೆ, ನಿಮ್ಮ ಗಮನಕ್ಕೂ ಬಂದಿರ್ಬೋದು ಅಥವಾ ನೀವು ಇನ್ನು ಮುಂದೆ ಪ್ರಶ್ನೆ ಕೂಡ ಮಾಡಬಹುದು, ಏನು ರವಿ ಶೆಟ್ಟಿ ಗೆಲ್ತಾರಾ? ಯಾಕೆ ಗೆಲ್ಲೋದಿಲ್ಲ? ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ನನ್ನ ಪರವಾಗಿ ಯಾವುದೇ ರೀತಿಯ ಸಂಬಳಗಳು ಕೊಡದೆ, ಯಾವುದೇ ರೀತಿಯ ಭತ್ಯೆಗಳು ಕೊಡದೆ ಜನ ಇದು ಮಾಡ್ತಾ ಇದ್ದಾರೆ, ಬೀದಿಗಿಳಿದು ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಖುಷಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಮೋದಿಯವರು ಅವರ ಒಂದು ಹವದ ಮೇಲೆ ಗೆದ್ದು ಬಂದಿರುವಂಥದ್ದು, ಮೋದಿಯವರ ಒಂದು ಜನ ಒಂದು ಬದಲಾವಣೆಗಾಗಿ ಗೆದ್ದು ಬಂದಿರುವಂಥದ್ದು. ಇವರಾಗಿರ್ಬೋದು, ಯಾರು ನಮ್ಮ ಡೆಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೋದು, ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು, ಒಂದೇ ಸಲ ಸರ್ಕಾರ ರಚನೆ ಮಾಡಿದ್ರು. ಯಾಕಂದ್ರೆ ಜನ ಕೊಟ್ಟಿರೋ ಅವಕಾಶ. ನಮ್ಮ ಚಂದ್ರಶೇಖರ್ ಆಗಿರ್ಬೋದು, ಹೋರಾಟಗಾರರು, ನಮ್ಮ ಪಕ್ಕದ ತೆಲಂಗಾಣದವರು, ಅವರು ಹೋರಾಟಗಾರರು, ಅವರು ಕೂಡ ಒಂದು ತಕ್ಷಣವಾಗಿ ಇದಾಗಿ ಬಂದವರು. ಅಂದರೆ ಜನ ಬದಲಾವಣೆಗಾಗಿ ಅವರಿಗೆ ಅಷ್ಟು ಕೆಲಸ ಕೂಡ ಅವರು ಮಾಡ್ತಾ ಇದ್ದಾರೆ. ಹಾಗೆ ಮಹಾಂಕಾಳ ವೈದ್ಯರು ಆಗಿರ್ಬೋದು, ಇವತ್ತಿನ ಒಂದು APMCಯಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ. ಎಷ್ಟೆಂಥ ಘಟಾನುಘಟಿ ಲೀಡರ್ಗಳ ಮಧ್ಯೆ ಸಾಮಾನ್ಯ ಒಬ್ಬ ಕಾರ್ಯಕರ್ತ ಗೆದ್ದು ಬಂದಿದ್ದುಂಟು. ಅದ್ಯಾಕೆ ನಮ್ಮ ಈಗಿನ ಇವರು KPCC ಅಧ್ಯಕ್ಷರು ಅವ್ರ ಕ್ಷೇತ್ರದಲ್ಲಿ ಸಾಮಾನ್ಯ ಒಬ್ಬ ಯುವಕ ಗೆದ್ದು ಬಂದಿದ್ದಾರೆ. ಅದೇ ರೀತಿ ರವಿ ಶೆಟ್ಟಿ ಅವರು ಯಾಕೆ ಗೆಲ್ಲೋದಿಲ್ಲ? ಗೆಲ್ತಾರೆ. ಯಾಕೆ ಅಂತ ಹೇಳಿದ್ರೆ ಜನ ಎರಡು ಪಕ್ಷಗಳ ಒಂದು ಆಡಳಿತ ನೋಡಿದ್ದಾರೆ, ಮೂರನೇ ಪಕ್ಷದ ಆಡಳಿತ ಕೂಡ ಅವ್ರು ನೋಡಬೇಕು. ಆದ್ದರಿಂದ ಖಂಡಿತವಾಗಿಯೂ ಗೆಲ್ಲಿಸ್ತಾರೆ. ಸೊ ಮಂಗಳೂರಲ್ಲಿ ಯಾವುದೇ ಕ್ಯಾಂಡಿಡೇಟ್ ಕೂಡ ಡಿಕ್ಲೇರ್ ಆಗಿಲ್ಲ, ಇನ್ನೂ ಆಗ್ಬೇಕಿದೆ. ಎಲ್ಲೋ ಒಂದು ಕಡೆ ಎಕ್ಸ್ ಮೇಯರ್ ಆದಂತಹ ಅಶ್ರಫ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ JDS ಇಂದ ಅಭ್ಯರ್ಥಿಯಾಗಿ. ಸೊ ಅಥವಾ ಮೊಯಿನುದ್ದೀನ್ ಬಾವರವರ ತಮ್ಮ ಕೂಡ ಒಂದು JDS ಪಕ್ಷದ ಅಭ್ಯರ್ಥಿ ಅನ್ನುವಂಥದ್ದು. ಇಲ್ಲೂ ಕೂಡ ಒಂದು ವೋಟ್ ಡಿವೈಡ್ ಮಾಡುವಂತಹ ಪ್ಲಾನ್ಗಳು ನಡೀತಾ ಇದೆ ಮಂಗಳೂರು ಉತ್ತರ ಹಾಗೂ ದಕ್ಷಿಣ ಕ್ಷೇತ್ರದಲ್ಲಿ. ಯಾಕಂದ್ರೆ ಖಾದರ್ ಅವರು ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಹಾಗೆ ಬಾವ ಅವರು ಕೂಡ ಸ್ಟ್ರಾಂಗ್. ನಮ್ಮ ಉದ್ದೇಶ ವೋಟ್ ಹೊಡಿಬೇಕು, ಬೇರೆಯವರಿಗೆ ತೊಂದರೆ ಕೊಡಬೇಕು. ನನಗೆ ಗೊತ್ತಿದ್ದಾಗೆ ಯಾಕಂದ್ರೆ ನಾನು ಆ ಸಿದ್ಧಾಂತಗಳನ್ನು ಒಂದು ನಂಬಿಕೊಂಡು ಅವರು ಮಾತಾಡಿರೋದು ಮತ್ತು ಅವರ ಮೀಟಿಂಗ್ನಲ್ಲಿ ಅವರು ಹೇಳಿರುವ ಮಾತುಗಳು, ಯಾಕಂದ್ರೆ ಅಷ್ಟು ಸತ್ಯಕ್ಕೆ ಹತ್ತಿರವಾಗಿರೋದ್ರಿಂದ, ಸತ್ಯವಾದ ಮಾತಾಗಿರೋದ್ರಿಂದ ನಾನು ಅದನ್ನು ಇದು ಮಾಡಿ ನಾನು ಪಕ್ಷಕ್ಕೆ ಹೋದವನು. ನಮ್ಮ ಉದ್ದೇಶ ಯಾರ್ದು ವೋಟ್ ಹೊಡಿಬೇಕು ಅಥವಾ ಯಾರನ್ನ ಹಾಳು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಅಥವಾ ಬೇರೆ ಯಾರ್ದೋ ಒಂದು ತಪ್ಪನ್ನು ನಾವು ಎತ್ತಿ ಹಿಡಿದ್ಬಿಟ್ಟು ಇದು ಮಾಡ್ಬೇಕನ್ನೋದಲ್ಲ. ಸರಿ ತಪ್ಪನ್ನು ಡಿಸೈಡ್ ಮಾಡಬೇಕಾಗಿದ್ದು ಜನರೇ ವಿನಃ ನಾವಲ್ಲ. ನಾವು ಇಲ್ಲಿ ಕಲಾವಿದರಷ್ಟೇ. ಜನ ಪ್ರೇಕ್ಷಕರು ಮುಂದಿರ್ತಾರೆ, ಅವರು ನೋಡ್ತಾರೆ ಇದು ಸರಿ ಉಂಟಾ ತಪ್ಪುಂಟಾ ಅಂತೇಳಿ. ಅವ್ರಿಗೆ ಡಿಸೈಡ್ ಮಾಡ್ಲಿಕ್ಕೆ ಬಿಡಬೇಕು. ನಾವು ಕೆಲಸ ಮಾಡಲಿಕ್ಕೆ ಮಾತ್ರ ಬಂದಿದ್ದೇವೆ, ಕೆಲಸ ಮಾಡಬೇಕು. ನಮ್ಮ ಉದ್ದೇಶ ಗೆಲುವು. ಯಾರಿಂದ ಈ ಗೆಲುವು ಬರುತ್ತೆ? 2 ಜನ ಇದ್ದಾರೆ, 2 ಜನದಲ್ಲಿ ಯಾರಿಂದ ಹೆಚ್ಚಿನ ಒಂದು ವೋಟ್ಗಳು ಇದು ತಗೊಂಡು ಗೆಲ್ಲಬಹುದು ಅದನ್ನ ಸರ್ವೆ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದೇ ಆದಂಥ ಸರ್ವೆ ಇರ್ತದೆ, ಅವರು ಸರ್ವೆ ಮಾಡಿಯೇ ಮಾಡುವಂಥದ್ದು. ಯಾಕಂದ್ರೆ ಈ ಸಲ ನಮ್ದು ಯಾವ ರೀತಿ ಅಂದರೆ ಸಂಪೂರ್ಣವಾದ ಒಂದು ಆಡಳಿತ JDSಗೆ ಬಂದೇ ಬರ್ತದೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ
ನೀವು ರಾಜಕೀಯ ಇತಿಹಾಸದಲ್ಲೇ ಮೋಸ್ಟ್ಲಿ ಯಲಹಂಕದಲ್ಲಿ ನಡೆದಿರುವಂಥ ಒಂದು ಸಭೆ ಏನಿತ್ತು, ಸಮಾವೇಶ ಇತ್ತು, ರಾಜಕೀಯ ಇತಿಹಾಸದಲ್ಲೇ ಬಹಳ ಹೆಮ್ಮೆ ಪಡುವಂಥ ವಿಷಯ. ನೀವು ನೋಡಿರ್ಬೋದು ಎಷ್ಟು ಕುಮಾರಣ್ಣ ಒಂದು ಮಾತು ಹೇಳಿದರೆ ಯಾರು ಗಲಾಟೆ ಮಾಡಬೇಡಿ ಅಂದರೆ ಎಲ್ಲ ಸುಮ್ಮನೆ ಕೂತ್ಕೋತಾ ಇದ್ರು. ಅಂದರೆ ಅದು ಪ್ರೀತಿಯಿಂದ ಬರುವಂಥದ್ದು, ಅದು ಹಣ ಕೊಟ್ಟು ಬಂದವರಲ್ಲ, ಪ್ರೀತಿಯಿಂದ ಬಂದಂಥವ್ರು. ಇನ್ನು ಎಷ್ಟೋ 1,500 ಬಸ್ಗಳು ಬರ್ಲಿಕ್ಕೆ ತಲುಪಲಿಕ್ಕೆ ಆಗಿಲ್ಲ, ಅಲ್ಲಿ ಅಷ್ಟು ವ್ಯವಸ್ಥೆ ಮಾಡಿದ್ರು ಅಲ್ಲಿಗೆ ತಲುಪಲಿಕ್ಕೆ ಆಗಿಲ್ಲ. ಅಂದ್ರೆ ಅಷ್ಟೊಂದು ಜನ ಇವತ್ತು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲೇಬೇಕು. ಮತ್ತೆ ಕುಮಾರಣ್ಣನ ಹೆಸರಿನಲ್ಲಿ ಎಲ್ಲೆಲ್ಲಿ ಯಾರ್ಯಾರು ನಿಂತಿದ್ದಾರೋ ಅವರನ್ನ ಗೆಲ್ಲಿಸಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ಬೇಕಂತ ಜನ ಆಲ್ರೆಡಿ ಈ ಸಲ ಅಂತೂ ಕಂಪಲ್ಸರಿ JDS ಅನ್ನ ಗೆಲ್ಲಿಸ್ಬೇಕು. ಅದು ಯಾರು ನಿಂತಿದ್ರು, ಎಲ್ಲಿ ಯಾರು ಕ್ಯಾಂಡಿಡೇಟ್ ಇದ್ರು ಅವ್ರನ್ನ ಗೆಲ್ಲಿಸಿ JDS ಅನ್ನ ಅಧಿಕಾರಕ್ಕೆ ತರಬೇಕು. ಕುಮಾರಣ್ಣನ ಇದು ಮಾಡಬೇಕು, ಮುಖ್ಯಮಂತ್ರಿ ಮಾಡಬೇಕು, ರೈತ ಪರ ಸಾಮಾನ್ಯರ ಪರ ಇದು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಹಾಗೆ ಈ ಬಗ್ಗೆ ಚರ್ಚೆನ ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ಅಖಾಡಕ್ಕಿಳಿದ ದಳಪತಿಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬೈಂದೂರು ಕ್ಷೇತ್ರದ ಒಂದು ರವಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, JDS ಅಭ್ಯರ್ಥಿ ಆದಂಥವ್ರು. ರವಿ ಶೆಟ್ಟಿ ಅವರೇ, ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ, ಈ ಒಂದು JDS ನಲ್ಲಿ ನೀವು ಅಭ್ಯರ್ಥಿಯಾಗಿ ನಿಂತಿದ್ದೀರಿ. ಸೊ ಜನ ಈ ಕಾಂಗ್ರೆಸ್ನ ಅನುವಂಶೀಯ ಆಡಳಿತದಿಂದ ಬೇಸತ್ತಿದ್ದಾರೆ. ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ಇದು ಕೂಡ ಒಂಥರ ಅನುವಂಶೀಯ ಆಡಳಿತ ಅನ್ನುವಂಥದ್ದು JDS ಮೇಲೆ ಆಪಾದನೆಗಳಿದೆ. ಇಲ್ಲ, ಇದ್ರ ಬಗ್ಗೆ ನಾನು ಈ ಹಿಂದೆ ಕೂಡ ಇಲ್ಲಿ ಡಿಬೇಟ್ನಲ್ಲಿ ಕೂತ್ಕೊಂಡಿದ್ದೆ. ಪಕ್ಷವನ್ನು ಕಟ್ಟಿರೋದು ಅವರೇ ಕಟ್ಟಿರುವಂಥದ್ದು. ಈಗ ಜನ ಹೇಗೆ ಅಂತ ಹೇಳಿದರೆ, ಒಂದು ಕಟ್ಟಿ ಎಲ್ಲ ರೆಡಿ ಆದ್ರ ಮೇಲೆ ಎಲ್ಲರೂ ಬಂದು ಸೇರ್ಕೋತಾರೆ, ಕಟ್ಟುವಾಗ ಯಾರೂ ಬರೋದಿಲ್ಲ, ಯಾಕೆಂದರೆ ಕಷ್ಟ ಇರ್ತದೆ ಅಂಥದ್ದು ಕಟ್ಟಿದ್ದಾರೆ. ಹಾಗಾಗಿ ಅವ್ರ ಕುಟುಂಬದ ಇದ್ದಾರೆ ಅದರಲ್ಲಿ. ಮತ್ತು ಇನ್ನೊಂದಾಗಿ ಅವರ ಕುಟುಂಬದಲ್ಲಿ ಈಗಿರುವಂಥವ್ರು ಬಹಳಷ್ಟು ಎಬಿಲಿಟಿ ಇರುವಂಥ ವ್ಯಕ್ತಿಗಳಿದ್ದಾರೆ. ಯಾಕೆ ಅಂತ ಹೇಳಿದರೆ, ನಾವು ಮಾಜಿ ಪ್ರಧಾನಿಗಳ ಒಂದು ಆಡಳಿತವನ್ನು ನೋಡಿ ನಾವು ಅದಕ್ಕೆ ಶರಣರಾಗಿದ್ದೇವೆ. ನಾವು ಪರವಾಗಿಲ್ಲ, ಈ ಒಂದು ಆಡಳಿತ ಇದು ಈ ಥರ ಮಾಡ್ಬೋದು, ಮತ್ತು ಅವರ ಒಂದು ರಾಜಕೀಯ ಹೇಗೆ ನಡೆಸಬೇಕು, ಯಾವ ರೀತಿ ಇವತ್ತು ಕಾವೇರಿ ತೀರ್ಪೆಲ್ಲ ಬಂದಿದೆ ಅಂತ ಹೇಳಿದರೆ ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಆಗಿರುವಂಥದ್ದು. ಸಿದ್ದರಾಮಯ್ಯನವರು ಮಾನ್ಯ ಸಿದ್ದರಾಮಯ್ಯನವರು ಮಧ್ಯಸ್ಥಿಕೆಗೆ ಇವ್ರನ್ನ ಕರ್ಕೊಂಡು ಹೋಗಿದ್ದು ವಿಧಾನಸೌಧಕ್ಕೆ, ನೀವು ಗಮನಿಸಿರ್ಬೋದು. ಅಂದರೆ ಅಂಥ ಒಂದು ಉತ್ತಮ ರಾಜಕಾರಣಿ ಅವರು. ಅವರ ಗರಡಿಯಲ್ಲೇ ಪಳಗಿ ದಿನ ಜೊತೆಗೇ ಇದ್ದ ಮಕ್ಕಳು ಇನ್ನೆಷ್ಟು ಪ್ರವೀಣರು ಇರಬಹುದು. ಅವರಲ್ಲೇ ಎಲ್ಲೋ ಒಂದು ಕಡೆ ಭಿನ್ನಮತ ಇದೆ ಅಂತ ಇಲ್ಲ, ಅದು ಹೇಳಲಿಕ್ಕೆ ಜನ ನೋಡಿ ಇವರೇ ಎಲ್ಲ ವಿಷಯದಲ್ಲೂ ಹೇಳ್ತಾರೆ. ಸಣ್ಣ ಪುಟ್ಟ ಭಿನ್ನಮತಗಳು ಎಲ್ಲರಲ್ಲೂ ಇರ್ತದೆ, ಯಾರಲ್ಲಿಲ್ಲ, ಯಾರ ಮನೆಯಲ್ಲಿಲ್ಲ, ಎಲ್ಲರ ಮನೆಯಲ್ಲೂ ಇರ್ತದೆ. ನೀವು ಬೇರೆ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ನೋಡಿದರೆ ಸ್ಟೇಜ್ನಲ್ಲಿ ಜಗಳ ಮಾಡ್ಕೋತಾರೆ, ಸ್ಟೇಜ್ನಲ್ಲಿ ಗಲಾಟೆ ಮಾಡ್ಕೋತಾರೆ. ಇವ್ರದ್ದು ಯಾವುದು ಆ ರೀತಿಯದು ಯಾವುದೂ ಇಲ್ಲ. ಇದು ಕಪೋಲ ಕಲ್ಪಿತ ಕೆಲವು ಇದೆ, ಕೆಲವು ಈಗ ನನ್ನ ಮನಸ್ಸಿಗೆ ಬಂದದ್ದನ್ನು ನಾನು ಒಂದು ಹೇಳ್ತೇನೆ ಅಲ್ವಾ. ಅದನ್ನು ನಮ್ಮ ಕೆಲವು ಮಾಧ್ಯಮದವರು ಅದನ್ನು ಏನು ಮಾಡ್ತಾರೆ, ಹೈಲೈಟ್ ಮಾಡ್ತಾರೆ, ಇದೇನೋ ಗಲಾಟೆ ಇದೆ, ಕೊನೆಗೆ ಏನು ಮಾಡ್ತಾರೆ, ವಿರೋಧ ಪಕ್ಷದವರು ಅಂತ ಹೇಳಿದ್ರೆ ವಿರೋಧ ಮಾಡ್ಲಿಕ್ಕಲ್ವಾ, ಅವರು ಅದಕ್ಕೆ ಉಪ್ಪು ಖಾರ ಹಾಕಿ ಏನಾದ್ರು ಮಾಡೋದೇ ಬಿಟ್ಟರೆ ಯಾವುದೂ ಇಲ್ಲ. ಎಷ್ಟು ಅನನ್ಯವಾಗಿದ್ದಾರೆ ಅಂದರೆ ಅಷ್ಟು ಅನನ್ಯವಾಗಿದ್ದಾರೆ ನೋಡಿ. ಆ ಪ್ರಜ್ವಲ್ ರೇವಣ್ಣವರಾಗಿರ್ಬೋದು, ಇವರೆಲ್ಲ ಒಂದು ಉತ್ತಮ ಒಂದು ನಾಯಕರವರು, ಯುವಶಕ್ತಿಗಳವರು. ಯಾಕೆ ಅವರಲ್ಲಿ ಎಬಿಲಿಟಿ ಇದೆ, ಯಾಕೆ ಬರಬಾರ್ದು? ಬರಲಿ ಅಲ್ಲ. ಬೇರೆ ಇದನ್ನ ಹೇಳ್ತಾ ಇದ್ದಾರೆ. ಇನ್ನು ಬೇರೆ ಪಕ್ಷದಲ್ಲೂ, ರಾಷ್ಟ್ರೀಯ ಪಕ್ಷಗಳಲ್ಲೂ ಅವ್ರ ಮಕ್ಕಳು ನಡೀತಾನೆ ಉಂಟಲ್ಲ. ಒಬ್ಬರು MLA ಆದರು ಅಂತ ಹೇಳಿದರೆ ಅವರು ಈಗ ನಮ್ಮ ಇದರಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂದರೆ, ಫಸ್ಟು 18 ವರ್ಷದ MLA ಕೂಡ ಇವರೇ ಆಗಬೇಕು, ಅತಿ ಕಿರಿಯ, ಮತ್ತು ಸಾಯುವಾಗ ಕೂಡ MLA ಇವರೇ ಆಗಿರಬೇಕು. ಸೊ ಇಂಥ ಪರಿಸ್ಥಿತಿ. ಇವ್ರು ಆದ ತಕ್ಷಣ ಇವ್ರ ಮಕ್ಕಳು, ಇವ್ರು ಅಳಿದಿಕ್ಳು, ಇದು ಎಲ್ಲ ಕಡೆನೂ ನಡೀತಾ ಇದೆ, ಎಲ್ಲ ಪಕ್ಷಗಳು. ಆದರೆ ಬೆರಳು ಮಾಡಿ ತೋರಿಸ್ತಾ ಇರೋದು ಮಾತ್ರ ನಮ್ಮ ಪ್ರಾದೇಶಿಕ ಪಕ್ಷವಾದ JDS ಕಡೆ ತಿರುಗಿಸ್ತಾ ಇದ್ದಾರೆ. ಈ ಸಲ ನೋಡಿ, ಕನ್ನಡಿಗರಾಗಿರ್ಬೋದು, ಇವತ್ತು ನೀವು ಹಾಗೆ ಏನಾದ್ರು ಕೂತ್ಕೊಂಡಿದ್ದೆ ಹೋದಾದರೆ ನಾಳೆ ದಿವಸ ನಾವು ಕನ್ನಡನ್ನ ಮಾತಾಡೋದು ಕಷ್ಟ ಆಗ್ಬೋದು, ಹಿಂದಿ ಮಾತಾಡಬೇಕಾಗುತ್ತೆ ಅಂತ ಈಗಲೇ ಹಲವಾರು ಶಾಲೆಗಳಲ್ಲೆಲ್ಲ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ದೀಕ್ಷಿತ್ ಅಂತ ಹೇಳ್ಬಿಟ್ಟು. ಎಲ್ಲಿಂದ ಮಾತಾಡ್ತಿರೋದು ದೀಕ್ಷಿತ್ ಅವರೇ? ಆಕ್ಚುಲಿ ನಾನು ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರೋದು. ಊರ್ ಬಂದ್ಬಿಟ್ಟು ಕಿರ್ಮಂಜೇಶ್ವರ. ಬೈಂದೂರು ಕ್ಷೇತ್ರದಲ್ಲಿ ರವೇಣ ನಿಂತಿದ್ದಾರೆ. ಮಾತಾಡಿ ಸರ್ ಅವ್ರ ಜೊತೆ. ನಮಸ್ತೆ ದೀಕ್ಷಿತ್. ಹಲೋ ರವೀನಾ. ಅಣ್ಣ ನಮಸ್ತೆ, ಹೇಳಿ ಅಣ್ಣ.
ಏನಿಲ್ಲ ರವೀಣ, ಟೆನ್ಷನ್ ತಗೊಳ್ಳೋದು ಏನು ಇಲ್ಲ. ಖಂಡಿತ ಅಣ್ಣ, ಸೋಲು ಗೆಲುವು ಅನ್ನೋದು ಇರೋದೇ, ಎರಡು ಇದ್ದದ್ದೇ ಅಣ್ಣ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿ. ಅಂತೂ ಪಕ್ಕಾ ಬರುತ್ತೆ. ಖಂಡಿತ ಖಂಡಿತ ಕಿರ್ಮಂಜೇಶ್ವರ ಊರಲ್ಲಿ ಇರೋದು. ಖಂಡಿತ ಅಣ್ಣ, ಟೆನ್ಷನ್ ತಗೊಳ್ಳೋದಿಲ್ಲ. ಗೆಲುವು ಸೋಲು ಇರೋದು, ಬಟ್ ಕಾಂಪಿಟೇಷನ್ ಅಂತೂ ಪಕ್ಕಾ ಬರುತ್ತೆ, ಎಲ್ಲರಿಗೂ ಸರಿಯಾಗಿ ಬರುತ್ತೆ ಅಣ್ಣ. ನಿಮ್ಮಂತ ಯುವ ಶಕ್ತಿಗಳ ಜೊತೆ ಇದ್ರೆ ಖಂಡಿತವಾಗಿಯೂ ಗೆಲ್ತೀನಣ್ಣ, 100% ಗೆಲ್ತೀನಿ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಲೈವ್ ಅಲ್ಲಿ ನೋಡಿರಿ, ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ನೋಡಿ ಕಾಲ್ ಮಾಡಿದೀನಿ ನಿಮ್ಗೆ ರವೀಣ. ಹೌದಾ? ಅದೇ ಹೇಳಿದ್ನಲ್ಲ, ನೀವು ಲೈವ್ ಅಲ್ಲಿ ನೋಡ್ದೆ. ಹೌದು ಹೌದು ರವೀಣ ನಿಂತಿದಾರಲ್ಲ ಅಂತ ಬಂದಾಗ್ಲೇ ನಾನು ಪೋಸ್ಟ್ ಹಾಕಿದ್ರೆ ಕೂಡ್ಲೇನೆ ನೋಡ್ದೆ, ಓ ರವೀಣ ನಿಂತಿದ್ದಾರೆ ಓ ಅಂತ ಹೇಳ್ಬಿಟ್ಟು ನಾವು ಇವಾಗ ಅಷ್ಟೇ ಡಿಗ್ರಿ ಮುಗಿಸಿ ಬಂದೇ ಹಿಡ್ದು ಸಪೋರ್ಟ್ ಮಾಡ್ತಾ ಇದೀವಿ ಹುಡುಗರು. ನೀವು ಟೆನ್ಷನ್ ತಗೊಳ್ಬೇಡಿ, ಪಕ್ಕ ವೋಟ್ ಮಾಡೇ ಮಾಡ್ತೀವಿ. ನನಗೆ ಪ್ರಚಾರಕರು ನೀವಣ್ಣ, ನೀವು ಸಿಡಿದಿದ್ರೆ, ಯುವ ಶಕ್ತಿ ಸಿಡಿದಿದ್ರೆ, ಕಾರ್ಮಿಕರು ಸಿಡಿದಿದ್ರೆ, ರೈತರು ಸಿಡಿದಿದ್ರೆ ಏನಾಗ್ತದೆ ಅಂತ ತೋರಿಸ್ಲೇಬೇಕು. ಆದ್ರಿಂದ ಈ ಸಲ ನನ್ನನ್ನು ಬೆಂಬಲಿಸಿ, ಖಂಡಿತವಾಗಿಯೂ ನಿಮ್ಮ ಪರವಾಗಿ ನಿಂತು ನಾನು ಕೆಲಸ ಮಾಡ್ತೇನೆ. ಅಕ್ಕ ರವೀಣ, ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಇಷ್ಟು ವರ್ಷದಿಂದ ಅವ್ರ ಆಡಳಿತ ನೋಡ್ಕೊಂಡೇ ಬಂದು ಸಾಕಾಗಿದೆ. ನನಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ, ನಮ್ಮ ಫ್ಯಾಮಿಲಿ ಅವರೆಲ್ಲ ಹೇಳಿದ್ದಾರೆ, ಏನಪ್ಪ ಅವ್ನು ಹಂಗ್ ಮಾಡ್ದ ಇವ್ನು ಹಿಂಗ್ ಮಾಡ್ದ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಬಿಟ್ರೆ ಯಾರು ಒಳ್ಳೇದ್ ಮಾಡಿದಾರೆ ಅಂತ ಒಬ್ರು ಹೇಳಿಲ್ಲ. ಊರಲ್ಲೆಲ್ಲ ಏನೇನ್ ಆಗ್ತದೆ ಅಂತಾನು ನಮಗೂ ಗೊತ್ತು. ಇವಾಗ ನಾವು ನೋಡ್ತಾ ಇರೋದು ರೋಡ್ ಎಲ್ಲ ಬಂದ್ಬಿಟ್ಟು ಅರ್ಧದಲ್ಲಿ ನಿಂತ್ಕೊಂಡು ಎಷ್ಟೊಂದು ಆಕ್ಸಿಡೆಂಟ್ ಆಗ್ತದೆ ಅಂತ ನಮಗ್ ಗೊತ್ತು. ನೈಟ್ ಮಲಗ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಮನೆ ನಮ್ಮ ರೋಡ್ ನಮ್ಮ ಮನೆ ಪಕ್ಕದಲ್ಲೇ ಇರೋದ್ರಿಂದ ಮಲ್ಗೋಕ್ ಆಗ್ತಾ ಇಲ್ಲ. ಎಲ್ಲಿ ಆಕ್ಸಿಡೆಂಟ್ ಆಯ್ತು ಏನಾಯ್ತು ಅಂತ ಪದೇ ಎದ್ದು ನೋಡ್ತಾ ಇದ್ದೀವಿ. ಆ ತರ ಆಗೋಗಿದೆ. ಹೌದಣ್ಣ, ಖಂಡಿತವಾಗಿ ಹೌದಣ್ಣ. ಇಲ್ಲಿ ಇವಾಗ ಆಗಿರೋದ್ರಲ್ಲಿ ಬೈಂದೂರಿಂದ ನಮ್ ಕಿರ್ಮಂಜೇಶ್ವರದವರೆಗೂ ಅಲ್ಲ ರೋಡ್ ಇರೋದು ಹಂಗೆ ಇರೋದು. ನೋಡಿರೋದ್ರಿಂದಾಗಿ ಹಂಗಾಗಿ ನಾನು ಇವಾಗ ಕಾಲ್ ಮಾಡಿದೆ ರವೀಣ. ಏನಿಲ್ಲ, ಆರಾಮಾಗಿ ವಿನ್ ಆಗ್ತೀರಾ, ಏನು ಟೆನ್ಷನ್ ಇಲ್ಲ. ಖಂಡಿತವಾಗಿಯೂ ಅಣ್ಣ, ನಾನು ಇಲ್ಲಿ ತನಕ ಅಣ್ಣ ತಮ್ಮ ಯಾರು ಇಲ್ಲ, ನಿಮ್ಮನ್ ಫಸ್ಟ್ ಟೈಮ್ ನಾನು ಅಣ್ಣ ಅಂತ ಹೇಳಿ. ಖಂಡಿತವಾಗಿಯೂ ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಲಾಟ್. ಇದಕ್ಕಿಂತ ಹೇಳ್ಬೇಕು ಅಂತ ನೋಡ್ತಾ ಇದ್ದೆ ಹಂಗೆ. ಅಯ್ಯೋ ರವೀಣ, ನಾ ಇಲ್ಲಿ ಯಾವ್ದು ನ್ಯೂಸ್ ಅಲ್ಲಿ ಸ್ಪಂದನ ನ್ಯೂಸ್ ಬರಲ್ಲ ಇಲ್ಲಿ ಬೆಂಗಳೂರಲ್ಲಿ, ಲೈವ್ ಅಲ್ಲಿ ನೋಡಿದ್ರಲ್ಲ, ನಾನು ಅದಕ್ಕೋಸ್ಕರ ನಾನು ಸಡನ್ಲಿ ಕಾಲ್ ಮಾಡಿದೆ, ರವೀಣ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ನಿಮ್ಮನ್ನ ಮಾತಾಡ್ಬೇಕಂತ ಲಾಸ್ಟ್ ಟೈಮ್ ಬಂದಿದ್ದೆ ನಾನು. ನಿಮ್ಮನ್ನ ಮಾತಾಡ್ಸಿದ್ದೀನಿ, ನಿಮಗ್ ಗೊತ್ತಿಲ್ಲ, ನಿಮ್ಮನ್ನ ಮಾತಾಡ್ಸಿದ್ದೀನಿ ನಾನು. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಮಾತಾಡ್ತೀನಿ ಇನ್ನೊಂದ್ಸಲ ರವೀಣ. ನಾನ್ ನಿಮ್ಗೆ ಈಗ ನಾನು ಪ್ರಮಾಣ ಮಾಡಿ ಹೇಳ್ತೇನಣ್ಣ, ಖಂಡಿತವಾಗಿ ಒಂದು ಉತ್ತಮ ಬದಲಾವಣೆ ಮಾಡ್ತೇನೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರವಾಗಿ ನಿಜವಾಗೂ ಮಾಡ್ತೇನೆ. ಯುವ ಶಕ್ತಿಯನ್ನಲ್ಲಿ ಎಲ್ಲ ಪ್ರತಿ ಒಂದು ಕ್ಷೇತ್ರದಲ್ಲೂ ಯುವ ಶಕ್ತಿ ಬರಬೇಕು, ಪ್ರತಿ ಒಂದು ಕ್ಷೇತ್ರದಲ್ಲೂ ಯುವ ಶಕ್ತಿ ಇದ್ಬಿಟ್ಟು ಆ ಕೆಲಸಗಳಾಗಬೇಕು. ನನ್ನ ಏಮಿದೆ, ಮೊದಲು ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಚಿನ್ನದು ಅದಕ್ಕೆ ಒದಿಸ್ತೇನೆ ರಸ್ತೆಗೆ ಅಂತ ಭರವಸೆ ನಾನು ಕೊಡೋದಿಲ್ಲ, ಯಾವುದಕ್ಕೂ ಭರವಸೆ ಕೊಡೋದಿಲ್ಲ. ಯಾಕೆ ಭರವಸೆ ಕೊಡಬೇಕು? ಒಂದು ರಸ್ತೆ ಮಾಡ್ತೀನೋ, ಒಂದು ನೀರಿನ ವ್ಯವಸ್ಥೆ ಮಾಡ್ತೀನೋ ಅಂತ ಭರವಸೆ ಕೊಡೋದಲ್ಲ. ಒಬ್ಬ MLA ಆದವನಿಗೆ ಪ್ರತಿ ಒಂದು ಕೆಲಸನೂ ಅವನ ಹೊಣೆ, ಅವನ ಗೆಲ್ಸಿ ಕಳಿಸೋದೇ ಅದಕ್ಕಾಗಿ. ಇವತ್ತು ಒಂದು ಮನೆ ಆಗಿರ್ಬೋದು, ಈ ಸ್ಟುಡಿಯೋ ಆಗಿರ್ಬೋದು, ನೀವು ಇಷ್ಟು ನೀಟಾಗಿ ಇಟ್ಕೊಂಡಿದ್ದೀರ ಅಂದರೆ ಇದು ನಿಮ್ಮದು. ಹಾಗೆ ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರಸ್ತೆಗಳು, ಪ್ರತಿ ಒಂದು ರಸ್ತೆಗಳನ್ನು ಕೂಡ ಆ ಗ್ರಾಮ ಪಂಚಾಯಿತಿನೇ ಅದಕ್ಕೆ ಮೇಂಟೈನ್ ಮಾಡಬೇಕು. ಅದಕ್ಕೆ ಬೇಕಾದ ಅನುದಾನಗಳು ಹಲವಾರು ಕಡೆಯಿಂದ ಬರ್ತದೆ. ಅದನ್ನು ಮಾಡಿಸುವಂಥ ಕೆಲಸ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ. ನನ್ನ ಜನ ಯಾವುದೇ ಒಂದು ಆಫೀಸಿನ ಎದುರುಗಡೆ ಕೈ ಕಟ್ಟಿಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೆ ಕಾದುಬಿಟ್ಟು ರಾತ್ರಿ ಆಗುವುದಿಲ್ಲ, ಕೆಲಸ ಇಲ್ಲ ಹೋಗಿ ಅಂತ ಹೇಳುವಂಥ ಪರಿಸ್ಥಿತಿ ಯಾವ ಆಫೀಸಲ್ಲೂ ಬರಬಾರ್ದು. ನಮ್ಮ ಆಡಳಿತ ಬಂದಾಗ, ನಮ್ಮ ರಾಜ್ಯದಲ್ಲಾಗಿರ್ಬೋದು, ನಮ್ಮ ಬೈಂದೂರಿನಲ್ಲಿ ನಮ್ಮ ಆಡಳಿತಕ್ಕೆ ಏನಾದರೂ ಅವಕಾಶ ಕೊಟ್ಟಿದ್ದೇ ಹೋದಾದರೆ ಜನರ ಹತ್ರ ಆಡಳಿತ ಹೋಗ್ತದೆ. ಇದು ನಾನು ಪ್ರಮಾಣೀಕರಿಸಿ ಹೇಳ್ತಾ ಇದ್ದೇನೆ. ಯಾಕೆಂದರೆ ನಂದು ನೇರ ನುಡಿ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನಾನು ಬದಲಾವಣೆ ಮಾಡುವನಲ್ಲ. ನಾನು ಅದಕ್ಕಾಗಿ ಎಂಥ ಹೋರಾಟಕ್ಕೂ ಎಂಥ ತ್ಯಾಗಕ್ಕೂ ನಾನು ಸಿದ್ಧ ಇದ್ದೇನೆ. ಜನಗಳಿಗೆ ಕಷ್ಟ ಬಂದರೆ ಆ ಜಾಗದಲ್ಲಿ ನಾನು ಇರ್ತೇನೆ. ಎಷ್ಟು ಯಾವ ಮದುವೆ ಮನೆ ಕಾರ್ಯಕ್ರಮ ಇದೆ, ಆ ಪ್ರೋಗ್ರಾಮ್ ಇದೆ, ಈ ಪ್ರೋಗ್ರಾಮ್ ಇದೆ ಅಂದ್ರೆ ನಾನು ಬರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಸಮಸ್ಯೆ ಅಂದ್ರೆ ಖಂಡಿತವಾಗಿಯೂ ನಾನು ಅಲ್ಲಿರ್ತೇನೆ. ಒಂದು ಕರೆ ಇದೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಪೈ ಅಂತ ಹೇಳಿ. ಎಸ್ ಪ್ರಕಾಶ್ ಅವರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರಿಂದ ಮಾತಾಡುದು. ಮಂಗಳೂರಿಂದ. ಎಸ್ ಹೇಳಿ ಪ್ರಕಾಶ್ ಅವರೇ. ನಮಗೆ ಈ ತನಕ ಬಿಜೆಪಿ ಕಾಂಗ್ರೆಸ್ ಅನ್ನು ನೋಡಿ ಸಾಕಾಯ್ತು. ಈ ಸತಿ ದಳದವರು ಬರ್ಬೇಕಂತ ಭಾರಿ ಆಸೆ ಉಂಟು. ನಾನು GSP ಆಗಿ ಹೇಳುದು, ಇಷ್ಟ ತನಕ ನೋಡಿ ಸಾಕಾಯ್ತು. ಇನ್ನು ದಳದವರು ಕುಮಾರಸ್ವಾಮಿ ಕಾರ್ಯಕ್ರಮಕ್ಕೆ ನಾವು ಅವರಿಗೆ ಧನ್ಯವಾದಗಳು. ಯಾವಾಗಲೂ ಅವರು ಮೊದಲು ಅವ್ರು ಬರ್ಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಬೇರೆ ಪಕ್ಷ ಬರ್ಬೇಕು. ಇಲ್ಲದ್ರೆ ಇವರ ಜಗಳ, ಇಷ್ಟು ಸಾಕಾಯ್ತು ನೋಡಿ. ಅದಕ್ಕೋಸ್ಕರ ಇವರು ಬರ್ಬೇಕಂತ ನಮ್ಮ ಒಂದು ಆಸೆ. ಅವರು ಬಂದು 5 ವರ್ಷ ಆಳ್ಬೇಕು. ಇವರಿಗೆ ಕೊಟ್ಟು ನೋಡಿ ಆಯ್ತಲ್ಲ, ಇನ್ನು ಬೇಡ, ಸಾಕು. ಇದು ಹೆಣ್ಣು ಮಕ್ಕಳಿಗೆ ಜನರ ಆಸೆ ಆಗಿದೆ. ಎಷ್ಟು ಕಷ್ಟ ಮಾಡ್ತಾರೆ. ಹೌದು, ಇಂಥವ್ರು ಬೇಡ, ನಮಗೆ ಆವಾಸ ಬೇಡ ಇಂಥವ್ರು.
ದಳ ಒಂದು ಮಂಗಳೂರಲ್ಲಿ ದಳ ಬರಬೇಕಂತ ನಾನು ಇದು ಮಾಡುದು, ನಾವೆಲ್ಲ ಸಪೋರ್ಟ್ ಮಾಡ್ತೇವೆ. ಖಂಡಿತ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನೋಡಿ, ಈ 6 ಕೋಟಿ ಜನರು ಇದನ್ನ ಬಯಸ್ತಾ ಇದ್ದಾರೆ ಇವಾಗ. ಯಾಕೆಂದ್ರೆ ಇದು ಬದಲಾವಣೆ ಆಗಲೇಬೇಕು. ಯಾಕೆಂದ್ರೆ ಒಂದು ಸಲ ನೋಡ್ತಾರೆ ತಪ್ಪನ್ನು, 2 ಸಲ ಕ್ಷಮಿಸ್ತಾರೆ, ಪದೇ ಪದೇ ತಪ್ಪು ಮಾಡೋರನ್ನ ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಮತಗಳು ಅಥವಾ ಜನರಲ್ಲೇ ಹೊಡಿಬೇಕಂತ ಹೇಳ್ಬಿಟ್ಟು ಅವರ ಬಾಯಲ್ಲಿ ಬರುವಂಥ ಹೇಳಿಕೆಗಳು ಕೆಲವೊಂದೊಂದು ಅದು ನೋಡಿದರೆ ಬಹಳ ಬೇಜಾರಾಗ್ತದೆ. ಯಾಕೆಂದರೆ ಜನರ ಕಿವಿಯ ಮೇಲೆ ನೇರವಾಗಿ ಹೂ ಇಡುವಂಥ ಕೆಲಸಗಳು. ಈ ಎಲೆಕ್ಷನ್ ನೋಡಿ 4.5 ವರ್ಷ ಸುಮ್ಮನೆ ಇರ್ತಾರೆ, ಯಾರು ಏನು ಯಾವ ವ್ಯಕ್ತಿಗಳ ಬಗ್ಗೆನೂ ಹೇಳೋದಿಲ್ಲ. ಯಾರು ತಪ್ಪು ಮಾಡಿದ್ರು ತಪ್ಪೇ, ತಪ್ಪು ಮಾಡೋರು ಯಾರಿದ್ರು ತಪ್ಪೇ. ಆ ವ್ಯಕ್ತಿಗಳು ಈ ಕೊನೆಯ 6 ತಿಂಗಳಲ್ಲಿ 2 ಲೋಡ್ ಜಲ್ಲಿ 1 ಲೋಡ್ ಹೊಯ್ಗೆನ ತಂದು ರಸ್ತೆಯಲ್ಲಿ ಹಾಕ್ತಾರೆ. ಕೇಳಿದರೆ ಏನಕ್ಕೆ ಅಂದರೆ ರಸ್ತೆ ಮಾಡ್ತೀವಿ ಹೇಳ್ತಾರೆ. ಸ್ವಲ್ಪ ದಿನದಲ್ಲೇ ಹೇಳ್ತಾರೆ ಕೋಡ್ ಆಫ್ ಕಂಟೆಂಪ್ಟ್ ಬಂತು, ಚುನಾವಣಾ ನೀತಿ ಸಂಹಿತೆ ಬಂತು, ಈಗ ಮಾಡೋಕ್ಕಾಗಲ್ಲ, ಈಗ ಓಟ್ ಕೊಡಿ ನಾನು ಮುಂದೆ ಮಾಡ್ತೀನಿ ಅಂತ. ಓಟ್ ಕೊಟ್ಟು ಗೆಲ್ಸಿದ್ದೇ ಹೋದರೆ ಆ ಜಲ್ಲಿ ಹೊಯ್ಗೆ ಮಾಯ ಆಗೋಗಿರುತ್ತೆ ಅಷ್ಟರಲ್ಲಿ. ಆ ರಸ್ತೆ ಮತ್ತೆ ಅದೇ ಪರಿಸ್ಥಿತಿ. 20-25 ವರ್ಷದಿಂದ ಅದೇ ರಸ್ತೆ ಇಲ್ಲ ಅಂತ ಹೇಳ್ಬಿಟ್ಟು నేను ಮೊನ್ನೆ ಒಂದು ಕ್ಷೇತ್ರದಲ್ಲಿ ಬಹಳ ಅದಕ್ಕಾಗಿ ನಾವು ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತ ಹೇಳಿದ್ವಿ. ಮಾನ್ಯ ಶಾಸಕರು ಕೂಡ ಬಂದು ಅದಕ್ಕೆ ಬಹಳಷ್ಟು ಒಂದು ಮಾಡ್ತೇನೆ ಅನ್ನೋ ಒಂದು ಭರವಸೆ ನೀಡಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ ಗೊತ್ತಿಲ್ಲ. ಮಾಡಿಲ್ಲ ಅಂತ ಹೇಳಿದ್ದೆ ಹೋದರೆ ಮತ್ತೆ ಮಾರನೇ ದಿನ ನಾವು ರಸ್ತೆಯಲ್ಲಿ ಕೂರ್ತೇವೆ. ನಾನು ಅದು ಮೊದಲೇ ಹೇಳಿದ್ದೇನೆ, ಹೋರಾಟದ ರಾಜಕೀಯ ಮಾಡೋದು ಅಂತೇಳಿ ಹೇಳಿದ್ದೇನೆ. ಅದೇ ರೀತಿ ಯಾಕೆಂದರೆ ಜನಗಳು ಇಲ್ಲಿ ಬೇರೆ ಏನು ಕೇಳ್ತಾ ಇಲ್ಲ, ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಕೊಡಿ. ನೀವು ಯಾವುದೋ ಒಂದು ದೊಡ್ಡ ಬಂಡವಾಳಶಾಹಿಗಳು ಬಂದಿದ್ದೇ ಹೋದಾದರೆ ಯಾವುದೇ ಆಫೀಸ್ನಲ್ಲಿ ತಕ್ಷಣ ಕೆಲಸಗಳಾಗುತ್ತೆ, ತಕ್ಷಣ ಬಂದುಬಿಡ್ಬೋದು. ಆ ತಕ್ಷಣ ಕೆಲಸ ನಮ್ಮ ಜನರದ್ದಾಗಬೇಕು, ಬಡ ಜನರದ್ದಾಗಬೇಕು, ದಲಿತರದ್ದಾಗಬೇಕು, ನೊಂದವ್ರದ್ದಾಗಬೇಕು. ಎಸ್, ರವಿ ಶೆಟ್ಟಿ ಅವರು ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಕಾರ್ಮಿಕ ಸಂಘಟನೆಗಳಲ್ಲಿ ಬಹಳಷ್ಟು ಸಕ್ರಿಯರಾಗಿ ನಿರತರಾಗಿದ್ರು. ಎಲ್ಲಾ ಪ್ರತಿಭಟನೆಗಳಲ್ಲೂ ಕೂಡ ರವಿ ಶೆಟ್ಟಿ ಅವರು ಇರ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಒಂದು 3-4 ತಿಂಗಳ ಹಿಂದೆ ಎಲ್ಲೋ ಒಂದು ಕಡೆ JDS ಹೋಗ್ಬೇಕು ಅನ್ನುವಂತಹ ಕಾರಣಕ್ಕೆ ರವಿ ಶೆಟ್ಟಿ ಅವರು ಸೈಲೆಂಟ್ ಆದ್ರು ಅನ್ನುವಂತಹ ಮಾತುಗಳು ಬಹಳಷ್ಟು ಕೇಳಿ ಬಂದಿದೆ. ಇಲ್ಲ, ಒಂದು ಮಾತು ಹೇಳ್ತೀನಿ ಮೇಡಮ್, ನಿಜವಾಗೂ ರಾಜಕೀಯ ಪಕ್ಷದಲ್ಲಿ ಸೈಲೆಂಟ್ ಇರುವಂಥದ್ದು ಇದೆ. ಯಾಕೆ ಅಂತ ಹೇಳಿದರೆ ಈ ಹೋರಾಟದಲ್ಲಿ ಅದಕ್ಕೆ ಅದರದ್ದೇ ಆದಂಥ ಕಟ್ಟಳೆಗಳಿಲ್ಲ. ಅದು ಯಾವ ರೀತಿ ಬೇಕಾದರೂ ಹೋರಾಟ ಮಾಡ್ಬೋದು. ಬಟ್ ಅದೇ ನೈತಿಕತೆ ಅಂದರೆ ಅಷ್ಟೇ ಒಂದು ಸ್ಪಿರಿಟ್ ಬಟ್ ರಾಜಕೀಯದಲ್ಲಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ರಾಜಕೀಯದಲ್ಲಿ ಈಗ ನಾನು ಸೈಲೆಂಟ್ ಆಗಿದ್ದೀನಿ ಅಂದರೆ ಬೇರೆ ಉದ್ದೇಶಕ್ಕಲ್ಲ. ನಾನೀಗ ಏನೇ ಮಾತಾಡಿದ್ರು, ನಾನೀಗ ಯಾವುದ್ರ ಬಗ್ಗೆ ಯಾರೋ ಧ್ವನಿ ಎತ್ತದೆ ಅಂತ ಹೇಳಿದರೆ ನಮ್ಮ ವಿರೋಧ, ನಮ್ಮ ಆಪೋಸಿಟ್ನವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇದು ರಾಜಕೀಯ ಗಿಮಿಕ್ ಅಂತ ಹೇಳ್ತಾರೆ. ನನಗೆ ಇದರ ಅವಶ್ಯಕತೆ ಇಲ್ಲ. ನನಗೆ ಈ ರಾಜಕೀಯ ಗಿಮಿಕ್ಕಿಗಾಗಿ ಇದು ಮಾಡ್ತಾರೆ ಅನ್ನೋ ಒಂದು ಹೇಳಿಸ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ಒಂದು ಅವಕಾಶ ಕೊಟ್ಟು ನೋಡಿ ರವಿ ಶೆಟ್ಟರ್ ಹೇಗೆ ಕೆಲಸ ಮಾಡ್ತಾರೆ ಅಂತ ತೋರಿಸ್ತೇನೆ. ಯಾವ ರೀತಿ ಜನಗಳಿಗಾಗಿ ಯಾವ ರೀತಿ ಕೆಲಸ ಮಾಡಬೇಕು, ಹೇಗೆ ಇದು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನನ್ನದೇ ಆದಂಥ ಕಾನ್ಸೆಪ್ಟ್ ಇದೆ. ಟೂರಿಸಮನ್ನು ಹೇಗೆ ಇಂಪ್ರೂವ್ ಮಾಡಬೇಕು, ರೈತರಿಗೆ ಯಾವ ರೀತಿ ಮಾಡಬೇಕು, ರಸ್ತೆಗಳು, ಕುಡಿಯುವ ನೀರು, ಏನು ಅದಕ್ಕಾಗಿ ಏನು ಬೇರೆ ಮೇಲಿಂದ ತರಬೇಕಾದ ಅವಶ್ಯಕತೆ ಇಲ್ಲ. ಬಂದಿರೋ ಅನುದಾನವನ್ನು ಸಂಪೂರ್ಣವಾಗಿ ಕ್ಲೀನಾಗಿ ಬಳಸಿದ್ದೆ ಹೋದಾದರೆ. ಯಾಕೆಂದರೆ ರವಿ ಶೆಟ್ಟರಿಗೆ ಯಾವುದೇ ಮುಲಾಜಿಲ್ಲ, ಯಾವುದೇ ಬಿಲ್ಡರ್ಸ್ಗಳದ್ದಾಗಲಿ ಯಾವುದೋ ಇವ್ರದ್ದಾಗಲಿ ಮುಲಾಜಿಲ್ಲ. ಯಾರಿಂದ ಏನು ದುಡ್ಡು ತಗೊಂಡು ಇದು ಮಾಡುವಂಥ ಪರಿಸ್ಥಿತಿ ನನಗಿಲ್ಲ. ನನಗೆ ಕೆಲಸ ಆಗಬೇಕು, ಅಷ್ಟೇ ಉತ್ತಮವಾಗಿರಬೇಕು, ಅಷ್ಟೇ ಪಾರದರ್ಶಕವಾಗಿರಬೇಕು, ಭ್ರಷ್ಟಾಚಾರ ರಹಿತವಾಗಿರಬೇಕಲ್ಲಿ. ಯಾರು ಇದಕ್ಕೆ ಸರಿಯಾಗಿರ್ತಾರೋ ಎಲ್ಲರನ್ನೂ ನಾನು ಬೆಂಬಲಿಸ್ತೇನೆ. ಎಲ್ಲೋ ಒಂದು ಕಡೆ ರವಿ ಶೆಟ್ಟಿ ಅವರು ಈ ಕಾರ್ಮಿಕ ಸಂಘಟನೆ ಆಗಿರ್ಬೋದು, ಕನ್ನಡ ಪರ ಸಂಘಟನೆಗಳಿಗೆ ಬಂದಿರೋದೇ ಕೇವಲ ರಾಜಕೀಯ ಕೀಳಿಲಿಕ್ಕ. ನೋಡಿ, ಹಾಗೆ ರಾಜಕೀಯ ಕಿಳಿದೋದ್ರೆ ನಾನು 15 ವರ್ಷ ಕಾಯ್ಬೇಕಾಗಿದ್ದಿರಲಿಲ್ಲ. ಯಾವತ್ತೂ ರಾಜಕೀಯಕ್ಕೆ ಹೋಗ್ಬೋದಿತ್ತು. ಅಥವಾ ನನಗೆ ಇಲ್ಲಿಯೇ ಹಲವಾರು ಪಕ್ಷಗಳಿಂದ ರವಿ ಶೆಟ್ಟರ್ ನಿಮಗೆ ಈ ಹುದ್ದೆಗಳು ಕೊಡ್ತೇನೆ, ಈ ಹುದ್ದೆಗಳು ಕೊಡ್ತೀನಿ ಅಂತ ಹೇಳಿದರು. ಯಾವ ಹುದ್ದೆಗೆ ಹೋಗಿಲ್ಲ. ರಾಜಕೀಯಕ್ಕಾಗಿ ನಾನು ಬಂದವನಲ್ಲ. ರಾಜಕೀಯಕ್ಕಾಗಿ ಬಂದಿದ್ದೆ ಹೋದಾದ್ರೆ ಈಗ ರಾಜಕೀಯಕ್ಕೆ ಪಕ್ಕ ಇರ್ತಾ ಇದ್ದೆ. ನನ್ನ ಹೋರಾಟ ಮನೋಭಾವನೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಯಾಕೆಂದರೆ ನನ್ನನ್ನು ಈ ಸ್ಥಾನಕ್ಕೆ ತಂದಿರೋದು ನನ್ನ ಜನ. ನನ್ನ ಜನಗೆ ಏನಾದರೂ ಒಂದು ಬದಲಾವಣೆ ಮಾಡಿ ನಾನು ತೋರಿಸಲೇಬೇಕು. ಕೊನೆಯದಾಗಿ ನಿಮ್ಮ ಒಂದು MLA ಆದ್ರೆ ಅಥವಾ ನಿಮ್ಗೆ ಏನಾದರೂ ಸ್ಥಾನಗಳು ಸಿಕ್ಕಿದ್ರೆ ನಿಮ್ಮ ಯಾವ ರೀತಿಯ ಬದಲಾವಣೆಗಳು ನೀವು ಖಂಡಿತವಾಗಿ ನೋಡಿ, ಸೇವೆ ಯಾವ ರೀತಿ ಇರುತ್ತೆ? ಜನ ನನ್ನನ್ನು ನಿಲ್ಲಿಸಿದ್ದಾರೆ, ಜನ ನನ್ನನ್ನು ಗೆಲ್ಲಿಸ್ತಾರೆ. ಆದರೆ ಒಂದು ಮಾತು, ಎರಡಕ್ಕೂ ಸರಿ ಇರಬೇಕು. ನಾನು ಗೆದ್ದರೂ ಜನಗಳ ಜೊತೆ ಇರ್ತೀನಿ, ಸೋತ್ರೂ ಜನಗಳ ಜೊತೆ ಇರ್ತೀನಿ. ಗೆದ್ದರೂ ಹೋರಾಟ ಮಾಡ್ತಾ ಇರ್ತೀನಿ, ಸೋತ್ರೂ ಹೋರಾಟ ಮಾಡ್ತಾ ಇರ್ತೀನಿ. ಗೆದ್ದ ದಿವಸದಿಂದ ನಾನು ಆ ಜನಗಳ ಬಳಿಗೆ ನನ್ನ ಆಡಳಿತ ತಗೊಂಡು ಹೋಗ್ತೇನೆ. ರೈತರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು, ಅದು ಏನೇನು ಇದೆಯೋ ಪ್ರತಿಯೊಂದು. ಇವತ್ತು ಎಷ್ಟೋ ಸರ್ಕಾರಿ ಇಲಾಖೆಗಳು ನೀವು ಎಲ್ಲಿ ಇದೆ ನಮ್ಮ ಇದು ಅಂತೇಳಿ ಗೊತ್ತಾಗಬೇಕಾದ್ರೆ ಸೌಲಭ್ಯಗಳು, ನಾವು ರಸ್ತೆ ಸೈಡ್ನಲ್ಲಿರುವ ಬ್ಯಾನರ್ಗಳು ನೋಡಿದರೆ ಗೊತ್ತಾಗ್ತದೆ ಸೌಲಭ್ಯಗಳು. ಅದು ಬ್ಯಾನರ್ನಲ್ಲಿದೆ. ಆ ಬ್ಯಾನರಿಂದ ಅದು ಜನಗಳ ಬಳಿಗೆ ಹೋಗಬೇಕು, ಜನಗಳಿಗೆ ಅದು ಸಿಗಬೇಕು. ನನ್ನ ಜನ ಎಲ್ಲೂ ಕಾಯಬಾರ್ದು.
ಈಗ ಉಚಿತವಾಗಿ ಅಕ್ಕಿ ಅಂತ ಕೊಡ್ತಾ ಇದ್ದಾರೆ, ಆ ಉಚಿತ ಅಕ್ಕಿ ತಗೊಳ್ಳಿಕ್ಕೆ 3 ದಿನ ರಜೆ ಮಾಡ್ಬೇಕು ಅವ್ರ ಕೆಲಸನ. ಅಂತ ಪರಿಸ್ಥಿತಿ ನಿಲ್ಬೇಕು. ಅವರಿಗೆ ಆ ತಕ್ಷಣದಲ್ಲಿ ಆ ವ್ಯವಸ್ಥೆಗಳು ಸಿಗಬೇಕು. ಒಂದೇ ದಿನದಲ್ಲಿ ಕೊಡ್ಬೇಕಂದ್ರೆ, ಇಂಥ ದಿನ ಕೊಡ್ಬೇಕಂದ್ರೆ ಕೊಡ್ಲೇಬೇಕು. ಜನರನ್ನ ಸತಾಯಿಸುವಾಗಿಲ್ಲ. ಇಂಥ ಸೌಲಭ್ಯಗಳು ಇರಬೇಕಂದ್ರೆ ಇರಲೇಬೇಕು. ನಮ್ಮ ಜನಗಳ ಹತ್ರ ಅಧಿಕಾರಿಗಳು ಹೋಗ್ಬೇಕವೇನೋ, ಅಧಿಕಾರಿಗಳ ಹತ್ರ ಜನಗಳು ಬಂದು ಕೈ ಕಟ್ಕೊಳ್ಳೋದು ನಿಲ್ಲೋದಾಗಬಾರ್ದು. ಅದನ್ನಂತೂ 100ಕ್ಕೆ 100 ಬದಲಾವಣೆ ಮಾಡ್ತೇನೆ. ಮತ್ತೆ ರಸ್ತೆಗಳು ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು ಇಂಥ ದಿನ ಆಗಬೇಕಂದ್ರೆ ನಂದೊಂದು ಕಾನ್ಸೆಪ್ಟ್, ಇದು ಓನ್ ಕಾನ್ಸೆಪ್ಟ್. ಇದು ಶಿಲಾನ್ಯಾಸ ನಡೆದ ದಿನನೇ ಕೆಲಸ ಪ್ರಾರಂಭ ಆಗ್ಬೇಕು. ಇಲ್ಲ ಒಂದು ದಿನ ಮಾರನೇ ದಿನ ನಡಿಬೇಕು. ಶಿಲಾನ್ಯಾಸ ಇವತ್ತಾಯ್ತು ಅಂದ್ರೆ ಮಾರನೇ ದಿನ ಕೆಲಸ ಆಗ್ಬೇಕು. ಒಂದು ಶಿಲಾನ್ಯಾಸ, ಒಂದು ಕಾಮಗಾರಿಗೆ 5-6 ಜನ MLA ಬಂದು ಶಿಲಾನ್ಯಾಸ ಮಾಡೋದಲ್ಲ. ಶಿಲಾನ್ಯಾಸ ನಡೆದ ದಿನದಿಂದ ಕೆಲಸ ಪ್ರಾರಂಭ ಆಗ್ಬೇಕು. ಮತ್ತೆ ಇನ್ನೂ ಒಂದುಂಟು, ಯಾರ್ಯಾರು ಆ ಒಂದು ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿದಾರೋ, ಅದು ಯಾವ ಪಕ್ಷದವರಾದ್ರೂ ಸರಿಯೇ, ಹಣಗಡ ಬಿಡುಗಡೆ ಮಾಡಿದಾರೋ ಅದು ಕೆಲಸ ಸಂಪೂರ್ಣ ಆದ ನಂತರ ಅವ್ರ ಕೈಯಿಂದ ಅದು ಉದ್ಘಾಟನೆ ಆಗ್ಬೇಕು. ಇಲ್ಲ ಊರಿನ ಒಂದು ಪ್ರಮುಖರು, ಯಾರೋ ಧಾರ್ಮಿಕ ಒಂದು ಕ್ಷೇತ್ರದಲ್ಲಿರುವಂಥವರು ಅಥವಾ ಯಾವುದೋ ಒಂದು ಉತ್ತಮ ಒಂದು ಇದರಲ್ಲಿರುವಂಥವ್ರು, ಅವರ ಮುಖಾಂತರ ಅದು ಉದ್ಘಾಟನೆ ಆಗಬೇಕು. ಯಾರೋ ಮಾಡೋದು ಯಾರೋ ಉದ್ಘಾಟನೆ ಮಾಡುವಂಥ ಪರಿಸ್ಥಿತಿ ಬರಬಾರ್ದು. ಯಾರ್ಯಾರು ಮಾಡಿರ್ತಾರೋ ಅವರು ಅದು ಮಾಡಬೇಕು. ಇದು ಮತ್ತೆ ನಾನು ಅಧಿಕಾರಕ್ಕೆ ಬಂದ ಮಾರಣದಿಂದ ನಾನು ಪಕ್ಷಾತೀತವಾಗಿರ್ತೇನೆ. ಅವ್ರು ಆ ಪಕ್ಷದವರು ಈ ಪಕ್ಷದವರು, ಇವರು ಓಟ್ ಹಾಕಿಲ್ಲ ಅವ್ರು ಓಟ್ ಹಾಕಿದ್ದಾರೆ, ಓಟು ಅನ್ನೋದು ಅವರ ಜನನ ಸಾರ್ವಜನಿಕ ಹಕ್ಕದು. ಅವ್ರು ಹಾಕಿರ್ತಾರೆ, ಒಬ್ರು ಹಾಕೋದಿಲ್ಲ ಒಬ್ರು ಹಾಕ್ತಾರೆ. ಯಾಕಂದ್ರೆ ಒಬ್ರಿಗೆಲ್ಲ ಒಬ್ರಿಗೆ ಹಾಕ್ಲೇಬೇಕು, ಅವರು ಹಾಕಿರ್ತಾರೆ. ಆದರೆ ಅದು ಪಕ್ಷಾತೀತವಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಇಲ್ಲಿವರೆಗೆ ಆಡಳಿತದಲ್ಲಿರುದ್ದವರು, ಇನ್ನು ಆಡಳಿತ ನಡೆಸೋರು ಎಲ್ಲರ ಒಂದು ಸಲಹೆ ಪಡೆದು, ಹಿರಿಯರ ಒಂದು ಸಲಹೆ ಪಡೆದು, ಯುವಕರ ಒಂದು ಶಕ್ತಿಯನ್ನ ಪಡ್ಕೊಂಡು ಆಡಳಿತ ನಡೆಸ್ತೇನೆ. ಅದು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗೋ ರೀತಿ ನಡೆಸ್ತೇನೆ. ಇಷ್ಟು ಹೊತ್ತು ಬಂದು ನಮ್ಮ ಜೊತೆ ಮಾತನಾಡಿ ನಿಮ್ಮ ಒಂದು ಮುಂದಿನ ಗುರಿ ಏನು, ಹಾಗೆ ಜನರಿಗೆ ಯಾವ ರೀತಿ ಸೇವೆಯನ್ನು ನೀಡ್ತೀರಿ ಅನ್ನುವಂಥದ್ರ ಬಗ್ಗೆ, ಎಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಸೊ ನಮ್ಮ ಜೊತೆ ಬಂದು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಮುಂಬರುವಂತಹ ವಿಧಾನಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳು ಜಿದ್ದಾಜಿದ್ದಿನ ಒಂದು ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಯಾವ ಪಕ್ಷಗಳು ಬರುತ್ತೆ ಅನ್ನುವಂಥದ್ದು ಪ್ರಾಮುಖ್ಯತೆ ಪಡೆಯುವುದಿಲ್ಲ. ಯಾವ ಪಕ್ಷ ಕೂಡ ಬಂದರೂ ಕೂಡ ಜನಪರವಾದಂತಹ ಕೆಲಸಗಳನ್ನ ಮಾಡಲಿ ಅನ್ನುವಂಥದ್ದೇ ನಮ್ಮ ಉದ್ದೇಶವಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.